ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಗ್ಲೇನ ಮಾತ ಮೂಕಿಡಿದ್ಕೊಂಡು ಪಸಕುರಲ್ದ ಇಂಥ ಸುದ್ದಿಗೊಂಚಿನ ಶುರುವಂತಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಯಶೋಧರ್ ಕೊಲ್ಯ ಬೊಕ್ಕ ಶ್ರೀಮತಿ ಮಲ್ಲಿಕಾ ಯಶೋಧರ್ ಮಾಲಕತ್ವದ ಫರ್ನಿಚರ್ ಮಾರಾಟ ಮಳಿಗೆ ಜೀತ್ ಎಂಟರ್ಪ್ರೈಸಸ್ ಕೊಲ್ಯ ಶಾರದಾ ಕಟ್ಟೆದ ಎದುರು ಶುಕ್ರವಾರ ಕಾಂಡೆ ಉದಿಪನಾಡು. ಕರಿ ಕೆಲ ವರ್ಷದ್ದು ಜೀತ್ ಎಂಟರ್ಪ್ರೈಸಸ್ ಸಂಸ್ಥೆದ ಮೂಲಕ ಸ್ಟೀಲ್ ಕಪಾಟ್, ಮೇಜು, ಕುರ್ಚಿಲದ ತಯಾರಿ ಘಟಕದ ಮೂಲಕ ಅನುಭವವನ್ನು ಪಡೆದು ಪುನಃ ಕೊಲ್ಯದ ಯಶೋಧರ್ ಬೊಕ್ಕ ಶ್ರೀಮತಿ ಮಲ್ಲಿಕಾ ಯಶೋಧರ್ ಮಾಲಕತ್ವದ ಹೊಸ ಸಂಸ್ಥೆ ಜೀತ್ ಎಂಟರ್ಪ್ರೈಸಸ್ ಫರ್ನಿಚರ್ ಇಂಡಸ್ಟ್ರಿ ಮಾರಾಟ ಮಳಿಗೆ ಕೊಲ್ಯ ಶ್ರೀ ಶಾರದೋತ್ಸವ ಸಮಿತಿದ ಎದುರು ಪರಿಸರಡು ಶುಕ್ರವಾರ ಕಾಂಡೆ ಉದಿಪನಾಡು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ರಿಬ್ಬನ್ ಬುಟ್ಪಾದ್ ಹೊಸ ಫರ್ನಿಚರ್ ಮಾರಾಟ ಮಳಿಗೆಯನ್ನು ಉದಿಪನ ಮಲ್ತೇರು. ಕೊಲ್ಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮದರ್ಶಿಲು ವೇದಮೂರ್ತಿ ಭಾಸ್ಕರ್ ಐತಾಳ್ ತುಡರ್ ಬೆಳಗಾದು ಉದಿಪನದ ಚಾಲನೆಯನ್ನು ಕೊಡ್ದು ಯಶೋಧರ್ ದಂಪತಿಲಿನ ಮಾಲಕತ್ವದ ಫರ್ನಿಚರ್ ಮಾರಾಟ ಮಳಿಗೆ ಬೊಕ್ಕ ಇಂಡಸ್ಟ್ರಿ ನನಲಾತು ಅಭಿವೃದ್ಧಿ ಪಡೆವಡು ಪಂಡದು ಆಶೀರ್ವಚನದ ಪಾತ್ರ ಪಂಡೇರು. ವಿಸಹಸ್ರಜೀಯಂ ವಿಷಂಗನೇತ್ರಂ ಕಪಿಲಂ ಶಿಖಾಢ್ಯಂ ವಿಷಾಯುಧಂ ಪ್ರಜ್ವಲದುಷ್ಟಬಾಹು ತನ್ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ವಿಶೇಷವಾದ ಯಶೋಧರ್ರ ಈ ಒಂದು ವ್ಯವಹಾರದ ಜಾಗಡು ಪರಿಪೂರ್ಣವಾದ ಅಭಿವೃದ್ಧಿನ ಯಶಸ್ಸಲ್ನಾರಿಗೆ ಆ ದೇವರ ಅನುಗ್ರಹಿಪಡು ಕೋಡದಿನ ದೇವತ ಕರ್ತವ್ಯವನ್ನು ಮಾತು ಮಲ್ತದೆ. ಇನಿತ ಒಂಜಿ ಮುಹೂರ್ತ ಕಾಲೋಡು ನಮ್ಮಾರೆ ಆಯ್ನ ಸತೀಶ್ ಗುಂಪಲೇರೆ ಉದ್ಘಾಟನೆ ಮಲ್ತದೇರೆ. ಅಂಚನೆ ನಮ್ಮ ಮಾತು ಒಟ್ಟು ಸೇರೊಂದು ದೀಪ ಪ್ರಜ್ವಲನ ಮೂಲಕ ಈ ಮಳಿಗೆನ ಆರಂಭ ಮಲ್ತದ. ಅಂಚೆ ನಡೆದವರ ಇಂದು ಮಾತೆರೆಗಳ ಬೋಡಾಯಿನ ವ್ಯವಸ್ಥೆಗೆ ಜನ ಆಕರ್ಷಣೆ ಆದ ಎಡ್ಡೆಡ್ಡೆ ವ್ಯವಹಾರ ಮೂಲ ಆದ ಅಭಿವೃದ್ಧಿ ಉಲ್ಲಗೆ ಪಂಪನ ಒಂಜಿ ಅನುಗ್ರಹನ ದೇವರ ಅನುಗ್ರಹಿತ ಕೊರಡು ಪಂಡದು. ನಮ್ಮ ಮಾತ ಮನುಷ್ಯರು ಜೀವನದ ವ್ಯವಹಾರಗೂ ಬೇತೆ ಬೇತೆ ರೀತಿ ನಮ್ಮ ಬದುಕೊಂದಿಲ್ಲ. ನಮಕ್ಕೆ ಆರ್ನ ಅನುಗ್ರಹ ಭಗವಂತನ ಅನುಗ್ರಹಿತನ ಹೂ ಕರ್ತವ್ಯ ಎಲ್ಲ ಮಲ್ಪರೆ ಸಾಧ್ಯ ಉಂಡು. ಅಂಚೆ ನಡೆದವರ ಯಶೋಧರ್ನ ಸಂಸಾರಗೂ ಹಕ್ಕಳಿಗೆ ಮಾತ ದೇವರೆಡ್ಡೆ ಮಲ್ಪಡು ಈ ಜಾಗಡ್ ಮಲ್ಪುನ ಆ ವ್ಯವಹಾರಡು ಅಭಿವೃದ್ಧಿನ ಅನುಗ್ರಹ ಮಲ್ತು ನಡಪಾವಡು ಎಲ್ಲಂಜಿ ನಡಪುನ ಶಾರದಾ ಮಹೋತ್ಸವ ನವರಾತ್ರಿದ ಉತ್ಸವ ಪೊರ್ಲುಡು ನಡಪಾಡು. ಅಂಚನೆ ನೂತನವಾಯಿನ ಕಟ್ಟಡ ಉದ್ಘಾಟನೆ ಆಯರುಂಡು ಅವೆಲ್ಲ ದೇವರು ಪೊರ್ಲುಡು ನಡಪಾದು ಬಂದು ಎನ್ನರ ದುಂಬುರ್ದೆ ಸ್ಟೀಲ್ ಕಪಾಟ್ ತಯಾರಿಕಾ ವ್ಯವಹಾರಡು ತೊಡಗಿಸಾದು ಇತ್ತೆ ಪೊರ್ಲುದ ಫರ್ನಿಚರ್ ಮಾರಾಟ ಮಳಿಗೆನು ಈ ಪರಿಸರಡು ಶುರು ಮಲ್ತದೇರು. ಕೇವಲ ವ್ಯವಹಾರ ಅತ್ತಂದೆ ಸಮಾಜಮುಖಿ ಚಿಂತನೆಡ್ಲ ಸಮಾಜಗ ಕೊಡುಗೆನ್ ಕೊರಂದು ಪುನಃ ಯಶೋಧರ್ ದಂಪತಿಲಿನ ಫರ್ನಿಚರ್ ಮಾರಾಟ ಮಳಿಗೆ ಅಭಿವೃದ್ಧಿಯಾವಡು ಉದ್ಯಮಡು ಆರು ನನಲಾತು ಯಶಸ್ಸನ್ನು ಪಡೆವಡು ಪಂಡದು ಸತೀಶ್ ಕುಂಪಲ ಎಡಪೈಕೇರು. ಇನಿ ಸೋಮೇಶ್ವರ ಪುರಸಭೆಟೆ ಇನಿ ಮಲ್ಲ ಒಂಜಿ ಇಂಚಿತ್ತಿನ ಒಂಜಿ ಫರ್ನಿಚರ್ದ ಸಂಸ್ಥೆ ಅಂತ ಪನೀರ ಎಂಕ್ಲಿಗೆ ಮಾತೆರೆಗಳ ಅತ್ಯಂತ ಸಂತೋಷ ಆಪನು. ಇನಿ ಪ್ರತಿ ಇಲ್ಲಾಗ ಬೋಡಾಪನಂಚಿನ ಒಂಜಿ
ಉಪಕರಣ ಪೂರ ಮಲ್ಪನಂಚಿನ ಒಂಜಿ ಸಂಸ್ಥೆ. ಫರ್ನಿಚರ್ ಇನಿ ಮಾತೆ ಇಲ್ಲಾಗ್ಲ ಬಾರಿ ಅತ್ಯಂತ ಅಗತ್ಯ ಉಪ್ಪುನಂಚಿನ ಒಂಜಿ ವಿಷಯ. ಐತ ಮಿತ್ತು ವ್ಯಾವಹಾರಿಕವಾದ ತನ್ನ ಜೀವನವನ್ನು ಸಾಗಿಸಾವಡು ಪನ್ಪನ ರೀತಿಡು ನಮ್ಮ ಯಶೋಧರನ್ನೇ ಬೊಕ್ಕ ಮಲ್ಲಿಕಕ್ಕ 2 ಜನಲ ಸೇರ್ದು ಈ ಒಂಜಿ ಸಂಸ್ಥೆದ ಮುಖಾಂತರ ಸಾರ್ವಜನಿಕ ಜೀವನದೊಟ್ಟಿಗೆ ವ್ಯಾವಹಾರಿಕ ಸಂಸ್ಥೆಯನ್ನು ನಡಪಾವೊಂದುಲ್ಲೇರು. ಈ ಒಂಜಿ ಸಂಸ್ಥೆ ಅತ್ಯಂತ ಯಶಸ್ವಿ ಆವಡ್ ವಿಶೇಷವಾದ ಯಶೋಧರನ್ನೇ ದಾಯಗ್ ಈ ಸಂಸ್ಥೆದ ಮುಖಾಂತರ ಅತ್ಯಂತ ಯಶಸ್ವಿ ಆವಡ್ ಪಂಡ ಸಮಾಜಮುಖಿ ಆಯ್ನಂಚಿನ ಚಿಂತನೆ ಹರಡಲುಂಡು, ಅರ್ನ ಬಡಿದಿಡಲುಂಡು. ಮುಲ್ಪಪ್ಪುನಂಚಿನ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿದ ಮುಖಾಂತರ ನಿರಂತರವಾದ ಚಟುವಟಿಕೆ ಮಲ್ಪನಾಗ ಅರ್ನ ಸಂಸ್ಥೆದ ಕೆಲಸ ಕಾರ್ಯದೊಟ್ಟಿಗೆ ನೇಕ್ಲವಂತೆ ಸಮಯನ ಕೊರ್ಪೇರಾರು. ಅಂಚಾದ ನಮ್ಮ ಮಾತೆರ್ನೆಲ್ಲ ಸಹಕಾರ ಪ್ರೋತ್ಸಾಹ ಎಲ್ಲ ಅರೆಗೆ ನಮ್ಮ ಮಾತೆರ್ಲ ಮಲ್ಪನ ಅಂಚಿನ ಜವಾಬ್ದಾರಿ ನಮ್ಮ ಮಾತೆರ್ನ ಮಿತ್ತುಂಡು. ಇನ್ನು ದೇವೇರ್ನ ಅನುಗ್ರಹ ಬಾರಿ ಪೊರ್ಲುದ ಈ ಸಂಸ್ಥೆ ಉತ್ತರೋತ್ತರ ಬೆಳಗದು ನನಾತ್ ಬೇತೆ ಬೇತೆ ತಿಕ್ಕಿಡ್ಡಾರೆಗೆ ಸಂಸ್ಥೆನ ಬೆಳಗಾವನಂಚಿನ ಸೌಭಾಗ್ಯ ದೇವೇರು ಕೊರಡು. ನೀವೇ ಐತಾಳ್ರನಂಚಿನ ಸೀತಾರಾಮನ್ನಂಚಿನ ಮಕ್ಕ ನಮ್ಮ ಅನ್ನೆ ಒಳ್ಳೆಯರು ಇಂಚಿತ್ತನಕ್ಲ ಒಂಜಿ ಪ್ರೋತ್ಸಾಹ ಆಶೀರ್ವಾದ ಈ ಸಂಸ್ಥೆ ನನಾತ್ ಎಡ್ಡೆ ರೀತಿದ ಕೆಲಸ ಕಾರ್ಯ ಮಲ್ಪರೆಗೆ ಪ್ರೋತ್ಸಾಹ ತಿಕ್ಕಡು ಅತ್ಯಂತ ಎಡ್ಡೆ ವ್ಯವಹಾರ ಆವಡು. ಕೇವಲ ವ್ಯಾಪಾರ ಮಾತ್ರ ಯೋಚನೆ ಇತ್ತು ನಾಲ್ಕು ಮಸ್ತ್ ಜನಪೇರು ವ್ಯಾಪಾರದೊಟ್ಟಿಗೆ ಒಂಜಿ ಸಾರ್ವಜನಿಕ ದೃಷ್ಟಿಕೋನಲ ಯಶೋಧರನ್ನ ಗುಂಡು ಅಂಚಾದ ಸಾರ್ವಜನಿಕರನ್ನ ಸಹಕಾರಲ್ಲ ಅರೆಗೆ ಪೂರ್ತಿ ತಿಕ್ಕೋಡು ಅಪಗ ಮಾತ್ರ ಅರ್ನ ಹೆಂಚಿನ ಒಂಜಿ ಭಾವನೆ ಉಂಡ ಐಕಗೆ ಶಕ್ತಿ ಕೋರ್ನಲ್ಲ ಕಾಪುನು ಅಂಚಿತ್ತನ ಒಂಜಿ ಸೌಭಾಗ್ಯ ದೇವರು ಕೋರ್ದ ಈ ಸಂಸ್ಥೆಯನ್ನು ಉತ್ತರೋತ್ತರ ಬೆಳಗಾಡಂತ ದೇವರ ಪ್ರಾರ್ಥನೆ ಮಂತದ್ದು. ಸೋಮೇಶ್ವರ ಪುರಸಭಾ ಸದಸ್ಯರು ದೀಪಕ್ ಪಿಲಾರ್, ಕೊಲ್ಲೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರು ಪ್ರಕಾಶ್ ಎಚ್, ಹೊಸ ಸಂಸ್ಥೆ ಅಭಿವೃದ್ಧಿ ಆವಡ್ ಪಂಡದ ಯಶೋಧರ್ ದಂಪತಿಗಳಿಗೆ ಶುಭ ಹಾರೈಸಿರು. ಸೋಮನಾಥ ದೇವರನ್ನು ಈ ಪೊರ್ತುಗು ಸ್ಮರಿಸೊಂದು ಎಡ್ಡೆ ವಿಷಯ ದಾದಂದು ಪಂಡ ಸೋಮೇಶ್ವರ ಪುರಸಭೆದ ಈ ವ್ಯಾಪ್ತಿಡು ಎಡ್ಡೆ ಒಂಜಿ ಮಳಿಗೆ ಈ ಜನಕ್ಲೆಗೆ ಬೋಡಾಪಿನಂಚಿನ ವ್ಯವಸ್ಥೆನ ಈ ಪ್ರದೇಶಡ್ ಮಲ್ತೊಂದುಲ್ಲೇರು. ಈ ಜಾಗಲ ಈ ಮಣ್ಣುಲ ಬಾರಿ ಎಡ್ಡೆ ಮಣ್ಣು ನಾಗಬ್ರಹ್ಮ ಸ್ಥಾನದ ಕೈತಲೆ ಅಂಚನೆ ಶಾರದಾ ಅಪ್ಪೆನಲ ಕೈತಲೆ ಮಲ್ತಾರೆ ಅಂಚೆ ಅದು ಪುನಗ ಬೈದಿನಂಚಿನ ಪೂರೆ ರೆಗ್ಲ ಈ ಒಂಜಿ ಶುಭ ಸಂದರ್ಭಡ್ ಯಾನು ಪೂರೆ ರೆಗ್ಲ ಅಭಿನಂದನೆ ಪನ್ಪೆ ಬೊಕ್ಕ ಯಶೋಧರನ್ನೇ ಮಲ್ಲಿಕಕ್ಕ ನನಾತ್ ಮಲಮಲ್ಲ ಇಂಚಿನ ಒಂಜಿ ಸಂಸ್ಥೆನು ಮಲ್ಪಡಂದು ಈ ಪೊರ್ತುಗೆ ಯಾನು ಪಣ್ಣದ್ಲ ಎಂಗೆ ಅವಕಾಶ ಕೊರ್ನೇಕ್ ಶ್ರೀಮತಿ ಶ್ರೀ ಯಶೋಧರ್ ದಂಪತಿನಗಳ ಉದ್ಘಾಟನೆ ಮನ್ಪುನಂಚಿನ ಈ ಅಂಗಡಿ ಪೊರ್ಲು ರೀತಿ ಒಂಜಿ ಕಂಪನಿ ನನ್ನ ದುಂಬುಗುಲ ಅಭಿವೃದ್ಧಿ ಪಥ ಆದು ಈ ಪರಿಸರ ಪುದರ್ದೆ ತಂದು 4 ಮೇಕಲ ಪುದರ್ದೆ ಪಡು ಜೀತಿ ಎಂಟರ್ಪ್ರೈಸಸ್ ಫಂಡದು ಅಕ್ಲ ಮನ್ಪುನ ಉದ್ಯೋಗ ಅಭಿವೃದ್ಧಿ ಪಥ ಪರಡು ಫಂಡದು ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಶಾರದಾ ಸೇವಾ ಟ್ರಸ್ಟ್ರ ಪ್ರಕಾರ ಮಾತನ ಪರವಾದ ಎಂಕಲ್ನ ಒಂಜಿ ಅಭಿನಂದನೆ ಅಕ್ಲಿಗೆ ಸಲ್ಲಿಸೋಲ್ಲ. ಪರಿಸರದ ಹಿರಿಯರು ಸೀತಾರಾಮ್ ಬಂಗೇರ, ಯಶೋಧರ್ ದಂಪತಿಲಿನ ಸಂಬಂಧಿ ವಿಶ್ವನಾಥ್ ಕಾಪು, ಕೊಲ್ಯ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ರಾಜೇಶ್ ಕೆಎಸ್, ಕೋಶಾಧಿಕಾರಿ ಉಮೇಶ್ ಕುಲಾಲ್, ಉತ್ಸವ ಸಮಿತಿಯ ಅಧ್ಯಕ್ಷರು ಗಣೇಶ್ ಕೊಲ್ಯ, ಟ್ರಸ್ಟಿ ಬೊಕ್ಕ ಸೋಮೇಶ್ವರ ಪುರಸಭಾ ಸದಸ್ಯರು ಮೋಹನ್ ಶೆಟ್ಟಿ, ಪುರಸಭಾ ಸದಸ್ಯರು ಮನೋಜ್ ಕಟ್ಟೆಮನೆ, ಉದ್ಯಮಿ ಸಂದೇಶ್ ಶೆಟ್ಟಿ ಕೊಳ್ಕೆ ಇಂಚಿತ್ತಿ ಪ್ರಮುಖರು ಪಾಲ್ಪಡೆದು ಯಶೋಧರ್ ದಂಪತಿಗಳಿಗೆ ಶುಭ ಹಾರೈಸಿರು. ಶ್ರೀಮತಿ ಮಲ್ಲಿಕಾ ಯಶೋಧರ್ ಜೋಕ್ಲು, ಕುಮಾರಿ ಅನ್ವಿಕಾ, ಕುಮಾರಿ ಪ್ರೀತಿಕಾ ಮುತಾಲಿಕೆಳಿತ್ತರು. ಕೊಲ್ಯ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕಟ್ಟೋಣ ಸಮಿತಿ ಪ್ರಧಾನ ಕಾರ್ಯದರ್ಶಿ ತೋನ್ಸೆ ಪುಷ್ಕಳ್ ಕುಮಾರ್ ಎತ್ಕೊಂದು ಸಭೆಸ್ದಾರಿಕೆ ಮಲ್ತೇರು. ಜೀತ್ ಎಂಟರ್ಪ್ರೈಸಸ್ ಫರ್ನಿಚರ್ ಮಾಲಕರು ಯಶೋಧರ್ ಸೊಲ್ಮೆ ಸಂದಾದ್ ಮಾತೆರಲ್ಲ ಸಹಕಾರಕ್ಕೆ ನುಂಡೇರು. ನಮ್ಮ ಈ ಸಂಸ್ಥೆಯ ಉದ್ಘಾಟನೆಗೆ ಆಗಮಿಸಿದ ಮಾತೆರೆಗಳ ಎನ್ನ ಧನ್ಯವಾದನು ಕೋರುತ್ತೇನೆ. ಥ್ಯಾಂಕ್ ಸಹಕಾರ ತಿಕ್ಕೋಡು. ಸುದ್ದಿಗೊಂಚಲಿಗೆ ಸ್ವಾಗತ. ತಾಜುಲ್ ಉಲಮಾ ಎಜುಕೇಷನ್ ಸೆಂಟರ್ ಬೊಕ್ಕ KMJ SYS SSF ನೀರಳ್ಳೆ ಮದನೀಯಂ ಮಜ್ಲಿಸ್ ಬೊಕ್ಕ ಗ್ರ್ಯಾಂಡ್ ಮೌಲಿದ್ ಮುಗಿತಲೇಸ್ ಅಕ್ಟೋಬರ್ 5 ತಾರೀಕು ಶನಿವಾರ ಕುರ್ರತುಸ್ಸಾದಾತ್ ಕೂರತಂಗಲ್ ವೇದಿಕೆಡೆ ನಡಪೆರುಂಡು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತೆರಿಪಾಯಿನ ಸ್ವಾಗತ ಸಮಿತಿ ಸದಸ್ಯರು ನಾಸಿರ್ ಅಜಿನಟ್ಕ, ತಾಜುಲ್ ಉಲಾಮಾ ಎಜುಕೇಷನ್ ಸೆಂಟರ್ ಬೊಕ್ಕ KMJ SYS SSF ದ ಒಟ್ಟು ಸೇರಿಗೆಡು ಅಕ್ಟೋಬರ್ 5 ತಾರೀಕು ಶನಿವಾರ ಮದನಿಯಂ ಮಜ್ಲಿಸ್ ಬೊಕ್ಕ ಗ್ರ್ಯಾಂಡ್ ಮೌಲಿದ್ದ ಮುಗಿತರ ಲೇಸ್ ಕುರ್ರತ್ ಸಾದತ್ ಕೂರತಂಗಳ್ ವೇದಿಕೆಡು ನಡಪೆರ ಉಂಡು ಪಂಡ ತೆರಿಪಾಯರು.
ಅಜ್ಜಿನಡ್ಕ ಕೊಟ್ಟೆಕಾರು ಗ್ರಾಮವಾದಂತಹ ಅಜ್ಜಿನಡ್ಕ ಪ್ರದೇಶದಲ್ಲಿ ತಾಜುಲ್ ಉಲಮಾ ಎಜುಕೇಷನ್ ಸೆಂಟರ್ ಮತ್ತು KMJ SYS SSF ಇದರ ಜಂಟಿ ಆಶ್ರಯದಲ್ಲಿ ಅಕ್ಟೋಬರ್ 5 ಅಂದರೆ ನಾಳೆ ಶನಿವಾರ ಕುರತು ಸಾದಾತ್ ಕೂರತಂಗಲ್ ವೇದಿಕೆಯಲ್ಲಿ ಮದನಿಯ ಮಜ್ಲಿಸ್ ಹಾಗೂ ಗ್ರ್ಯಾಂಡ್ ಮೌಲಿದ್ ಸಮಾರೋಪ ಸಮಾರಂಭ ನಡೆಯಲಿದೆ. ಮಧ್ಯಾಹ್ನ ನಾಳೆ ಶನಿವಾರ ಮಧ್ಯಾಹ್ನ 2 ಗಂಟೆಗೆ ತಾಜುಲ್ ಉಲಮಾ ಎಜುಕೇಷನ್ ಸೆಂಟರ್ ವಿದ್ಯಾರ್ಥಿಗಳಿಂದ ವಿವಿಧ ಮೀಲಾದ್ ಕಾರ್ಯಕ್ರಮಗಳು ನಡೆಯಲಿದೆ. ಕಾರ್ಯಕ್ರಮವನ್ನು ಬಹುನ್ಯರಾದ ಕೇಸ್ರೋಡ್ ಸಂಯುಕ್ತ ನಾಯಿಬ್ ಕಾಜಿ ಅವರಾದಂತಹ KP ಹುಸೇನ್ ಸೈದಿ ಕೇಸ್ರೋಡ್ ಉಸ್ತಾದ್ರವರು ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ತಾಜುಲ್ ಉಲಾಮಾ ಎಜುಕೇಷನ್ ಸೆಂಟರ್ದ ವಿದ್ಯಾರ್ಥಿಗಳಿರ್ದು ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಪೆರವುಂಡು. ಬಹುಮಾನ್ಯ KP ಹುಸೇನ್ ಸಾದಿ ಉಸ್ತಾದ್ ಕೇಸಿರೋಡ್ ಕಾರ್ಯಕ್ರಮನ ಉದಿಪನ ಮಲ್ಪೆರ ಉಲ್ಲೇರು. ಕರಿನ 1 ತಿಂಗಳೊಡ್ದಿಂಚ ತಾಜುಲ್ ಉಲಾಮಾ ಎಜುಕೇಷನ್ ಸೆಂಟರ್ ನಡತೊಂದಿತ್ತಿನ ಗ್ರ್ಯಾಂಡ್ ಮೌಲಿದ್ದ ಮುಗಿತಲ ಲೇಸು ಬಯ್ಯ 4 ಗಂಟೆಗೆ ಬಹುಮಾನ್ಯ ಇಬ್ರಾಹಿಂ ಫೈಜಿ ಉಚ್ಚಿಲರೆನ ನೇತೃತ್ವಡ್ ಬೇತೆ ಬೇತೆ ಉಲೇಮಾ ಉಮಾರಲೆನ ಉಪಸ್ಥಿತಿರು ನಡಪೆರವುಂಡು. ಬಯ್ಯಡು 7 ಗಂಟೆಗೆ ಮುಖ್ಯ ಕಾರ್ಯಕ್ರಮವಾಯಿನ ಆತ್ಮೀಯ ಮದನಿಯ ಮಜ್ಲಿಸ್ ಬಹುಮಾನ್ಯ ಅಬ್ದುಲ್ ಲತೀಫ್ ಸಕಾಫಿ ಕಾಂತಪುರಂರೆನ ನೇತೃತ್ವಡ್ ನಡಪೆರವುಂಡು. ರಾತ್ರಿ 1:30 ಗಂಟೆಗೆ ನಡಪುನ ಮುಗಿತಲ ಲಿಸ್ಟ್ ಬೇತೆ ಬೇತೆ ರಾಜಕೀಯ ಧಾರ್ಮಿಕ ನೇತಾರರು ಪಾಲ್ಪಡೆಯರ ಉಲ್ಲೇರ್ಪಣದು ನಾಸಿರ್ ಅಜಿನಡ್ಕ ತಿಳಿಪಾಯರು. ಸಮಾರಂಭದ ಅಧ್ಯಕ್ಷತೆಯನ್ನು ಇಬ್ರಾಹಿಂ CH ವಹಿಸಲಿದ್ದಾರೆ. ಕಳೆದ 1 ತಿಂಗಳಿಂದ ಅಂದರೆ ರಬಿಯುಲ್ ಅವ್ವಲ್ 1ರಿಂದ ತಾಜುಲ್ ಉಲಮಾ ಎಜುಕೇಷನ್ ಸೆಂಟರ್ನಲ್ಲಿ ಹಾಗೂ ಅಜ್ಜಿನಡ್ಕ ಪ್ರದೇಶದ ಎಲ್ಲ ಮನೆಗಳಲ್ಲಿ ನಡೆಯುತ್ತಿದ್ದಂತಹ ಮೌಲಿದ್ ಮಜ್ಲಿಸಿನ ಸಮಾರೋಪ ಸಮಾರಂಭ ಸಂಜೆ 4 ಗಂಟೆಗೆ ಬಹುನ್ಯರಾದ ಇಬ್ರಾಹಿಂ ಫೈಜಿ ಉಚ್ಚಿಲ 407 ಜುಮಾ ಮಸೀದಿ ಮುದರಿಸರ ನೇತೃತ್ವದಲ್ಲಿ ಹಲವು ಉಲಮಾ ಉಮರಾಗಳ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಅದೇ ರೀತಿ ನಾಳೆ ಅಂದರೆ ಶನಿವಾರ ಅಕ್ಟೋಬರ್ 5 ಶನಿವಾರ ಸಂಜೆ 7 ಗಂಟೆಗೆ ಮುಖ್ಯ ಕಾರ್ಯಕ್ರಮವಾದಂತಹ ಆತ್ಮೀಯ ಮದನಿಯ ಮಜ್ಲಿಸ್ ಬಹು ಅಬ್ದುಲ್ ಲತೀಫ್ ಸಕಾಫಿ ಕಾಂತಪುರ ಮುಸ್ತಾದ್ರವರ ನೇತೃತ್ವದಲ್ಲಿ ನಡೆಯಲಿದೆ. ಆತ್ಮೀಯ ಮಜ್ಲಿಸ್ ಅಂದರೆ ಕರ್ನಾಟಕ ಮತ್ತು ಕೇರಳದಲ್ಲಿ ಪ್ರಖ್ಯಾತಿ ಪಡೆದಂತಹ ಆತ್ಮೀಯವಾದ ಮಜ್ಲಿಸ್, ಹಲವಾರು ಜನ ಮನಸ್ಸುಗಳನ್ನು ಆತ್ಮೀಯತೆಯ ಹಾದಿಯಲ್ಲಿ ಕೊಂಡು ಹೋದ ಹಾಗೂ ಹಲವಾರು ನೊಂದ ಮನಸ್ಸುಗಳಿಗೆ ಆಶ್ವಾಸನೆ ನೀಡುವಂತಹ ಆತ್ಮೀಯ ಮಜ್ಲಿಸ್ ಮದನಿಯ ಮಜ್ಲಿಸ್ ಆಗಿದೆ. ಅದೇ ರೀತಿ ರಾತ್ರಿ 9:30 ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಹಲವಾರು ರಾಜಕೀಯ ಧಾರ್ಮಿಕ ನೇತಾರರು ಭಾಗವಹಿಸಲಿದ್ದಾರೆ. ಹಾಗೂ ಇಂದಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ವಾಗತ ಸಮಿತಿಯ ಚೇರ್ಮನ್ ಆದಂತಹ ಸಂಚಾಲಕರಾದಂತಹ ಇಬ್ರಾಹಿಂ CH ಅವರು ಇದ್ದಾರೆ ನಮ್ಮೊಂದಿಗೆ. ಅದೇ ರೀತಿ ಕರ್ನಾಟಕ ಮುಸ್ಲಿಂ ಜಮಾತ್ ಅಜ್ಜಿನಡ್ಕ ಅಧ್ಯಕ್ಷರಾದಂತಹ ಹಮ್ಜಾ ಕೊಟ್ಟೆಕಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅದೇ ರೀತಿ SYS ಸುನ್ನಿ ಯುವಜನ ಸಂಘ ಇದರ ಅಧ್ಯಕ್ಷರಾದಂತಹ ಕಮಾಲ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅದೇ ರೀತಿ SSF ನಾಯಕರಾದಂತಹ ಮುಸ್ತಫಾ KP ಅವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೂ ಸ್ವಾಗತ ಸಮಿತಿ ಸದಸ್ಯರ ನಾಸಿರ್ ಅಜ್ಜಿನಡ್ಕ ಕೂಡ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಮೂಲಕ ನಿಮ್ಮೆಲ್ಲರಿಗೆ ತಿಳಿಸುವುದೇನೆಂದರೆ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಹಾಗೂ ವಿಜಯಕ್ಕೆ ಬೇಕಾಗಿ ತಮ್ಮೆಲ್ಲರನ್ನು ಈ ಮೂಲಕ ಆಮಂತ್ರಿಸುತ್ತಿದ್ದೇವೆ, ಆಹ್ವಾನಿಸುತ್ತಿದ್ದೇವೆ. ಸ್ವಾಗತ ಸಮಿತಿ ಸಂಚಾಲಕರು ಇಬ್ರಾಹಿಂ CH, ಕರ್ನಾಟಕ ಮುಸ್ಲಿಂ ಜಮಾತ್ ಅಜ್ಜಿನಡ್ಕದ ಅಧ್ಯಕ್ಷರು ಹಮ್ಜಾ ಕೊಟೆಕಾರ್, SYS ಅಧ್ಯಕ್ಷರು ಕಮಾಲ್, SSF ನಾಯಕರು ಮುಸ್ತಫಾ KP ಸುದ್ದಿಗೋಷ್ಠಿಗಳು ಪಾಲ್ಪಡೆದಿದ್ದರು. KMJ SYS SSF ಅಜ್ಜಿನಡ್ಕ ಶಾಖೆಯಲ್ಲಿ ನಾವು ಹೆಚ್ಚು ಕಮ್ಮಿ 17 ವರ್ಷದಿಂದ ರಬಿಯುಲ್ ಅವ್ವಲ್ ನಮ್ಮ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನ ಆಚರಣೆಯ ಪ್ರಯುಕ್ತ ರಬಿಯುಲ್ ಅವ್ವಲ್ ಜಾನ್ 1ರಿಂದ 30ರ ತನಕ ಆ ಸಂಭ್ರಮವನ್ನು ಆಚರಿಸುತ್ತಾ ಬರ್ತಾ ಇದ್ದೇವೆ. ಅದರ ಸಮಾರೋಪ ಸಮಾರಂಭ ಎಂಬ ಆ ದಿವಸ ಅಂದರೆ ಅಕ್ಟೋಬರ್ 5ನೇ ದಿವಸ ಶನಿವಾರ 2 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯುವ ಕೆಲವು
ಮಕ್ಕಳ ಕಾರ್ಯಕ್ರಮ, ಉಸ್ತಾದರವರ ಅನುಮೋದನೆ, ಅದೇ ಪ್ರಕಾರ ಅವರ ವಾಗ್ಮಿಯವರು ಇದ್ದಾರೆ. ಅದೆಲ್ಲ ಕೂಡ ಸಾಯಂಕಾಲ 5 ಗಂಟೆ 6 ಗಂಟೆಯೊಳಗೆ ಮುಗಿಸಿ ನಮ್ಮ 4 ಗಂಟೆ ಆಗುವುದರ ಒಳಗೆ ಬಾಕಿ ಮಕ್ಕಳ ಕಾರ್ಯಕ್ರಮಗಳನ್ನು ಮುಗಿಸಿ 4 ಗಂಟೆಗೆ ಈ ರಬೀಉಲ್ ಅವ್ವಲ್ ತಿಂಗಳ ಮೌಲೂದ್ ಆಚರಣೆಯ ಸಮಾರೋಪ ಸಮಾರಂಭದ ಆ ಬೃಹತ್ ಮೌಲದ್ ಮಜ್ಲಿಸ್ ನಡೆಯಲಿದ್ದು, ಅದಕ್ಕೆ ನಮ್ಮ ನೇತಾರರಾದಂತಹ KC ರೋಡ್ ಹುಸೈನ್ ಸೈದಿ ಉಸ್ತಾದರವರು ನೇತೃತ್ವ ನೀಡಲಿದ್ದಾರೆ, ದುಆ ಆಶೀರ್ವದಿಸಲಿದ್ದಾರೆ. ಅದು ಮುಗಿದು ಕೊನೆಗೆ 6:30 ಗಂಟೆಯಿಂದ ನಮ್ಮ ಅಂದರೆ ಮಗರಿಬ್ ನಮಾಜ್ ಬಳಿಕ ಕೇರಳದಲ್ಲೂ ಮಾತ್ರವಲ್ಲ ಈ ಇಂಡಿಯಾದೊಳಗೆಯೂ ಎಲ್ಲ ಪ್ರಸಿದ್ಧರಾದಂತಹ ಮದನಿಯ ಮಜ್ಲಿಸಿನ ಧಾರ ಬಹುಮಾನ್ಯರಾದ ಅಬ್ದುಲ್ ಲತೀಫ್ ಸಕಾಫಿ ಕಾಂತಪುರಂ ಅವರಿಂದ ಆತ್ಮೀಯ ಮಜ್ಲಿಸ್ ನಡೆಯಲಿದ್ದು, ಅದಕ್ಕೆ ಎಲ್ಲರೂ ಬಂದು ಸಹಕರಿಸಬೇಕೆಂದು ಈ ಪ್ರೋಗ್ರಾಮಿನ ಚೇರ್ಮನರಾದ ಅಂತ ನೆಲೆಯಲ್ಲಿ ನಾನು ನಿಮ್ಮನ್ನು ಕಳಕಳಿಯಿಂದ ಆಮಂತ್ರಿಸುತ್ತಿದ್ದೇನೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಶ್ರೀ ಕ್ಷೇತ್ರದ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಸಾಮೂಹಿಕ ಶ್ರೀ ದುರ್ಗಾ ನಮಸ್ಕಾರ ಪೂಜೆಯನ್ನು ಗುರುವಾರ ಬೈಯಡು ನಡಪಾಯಿರಿ. ಕೊಲ್ಯ ಪರಿಸರಡು ಬೆಳಗೊಂದುಪ್ಪುನ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರಡು ಶ್ರೀ ಕ್ಷೇತ್ರದ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಸಾಮೂಹಿಕ ಶ್ರೀ ದುರ್ಗಾ ನಮಸ್ಕಾರ ಪೂಜೆಯನ್ನು ಗುರುವಾರ ಬೈಯಡು ನಡಪಾಯಿರು. ಬೈಯಡು ಕೊಲ್ಯ ನಾಗಬ್ರಹ್ಮಸ್ಥಾನ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಭಜನಾ ಮಂಡಳಿದಕ್ಲಿರ್ದು ಭಜನಾ ಸಂಕೀರ್ತನೆ ನಡೆತಂಡು. ಅವಿರ್ದು ಬೊಕ್ಕ ಕೊಲ್ಯ ಶ್ರೀ ಶಾರದಾ ಮಹಿಳಾ ಮಂಡಳಿದಕ್ಲಿರ್ದು ಲಲಿತ ಸಹಸ್ರನಾಮ ಪಠಣ ನಡೆತಂಡು.
ರಾತ್ರಿಡು ಶ್ರೀ ದುರ್ಗಾ ನಮಸ್ಕಾರ ಪೂಜೆ ನಡೆತಂಡು. ಪೂಜೆಯಾದ ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆತಂಡು. ಶ್ರೀ ಕ್ಷೇತ್ರದ ಧರ್ಮದರ್ಶಿಲು ಶ್ರೀ ಭಾಸ್ಕರ್ ಐತಾಳ್, ಶ್ರೀಮತಿ ಸೌಮ್ಯ ಐತಾಳ್, ಕುಮಾರಿ ಶೈಲಶ್ರೀ ಪೂಜಾ ಕಾರ್ಯಕ್ರಮದ ಮುತಾಲಿಕೆಡಿದ್ದೇರು. ಶ್ರೀ ಜಗದೀಶ್ ಭಟ್ರೇನ ಪೌರೋಹಿತ್ಯಡ್, ಗಣೇಶ್ ಭಟ್, ವರದ ಭಟ್ರೇನ ಸಹಕಾರಡ್ ದುರ್ಗಾ ನಮಸ್ಕಾರ ಪೂಜೆ ನಡೆತಂಡು. ಅತುಲ್ ಭಟ್, ಅಖಿಲ್ ಭಟ್, ಪ್ರಕಾಶ್ ಭಟ್ ಮುತಾಲಿಕೆಡಿದ್ದೇರು. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಮಹಾಬಲ್ ಪೂಜಾರಿ ಕಡಂಬೋಡಿ, ಸದಸ್ಯರು ಸತ್ಯಜಿತ್ ಸುರತ್ಕಲ್, ಅಮೃತ್ ಕದ್ರಿ, ಸೀತಾರಾಮ್ ಬಂಗೇರ, ಮಹೇಶ್ ಮೂರ್ತಿ, ರಾಮಚಂದ್ರ ಪಿಲಾರ್, ಆನಂದ ಶೆಟ್ಟಿ, ದೀಪಕ್ ಪಿಲಾರ್, ಗಣೇಶ್ ಕೊಲ್ಯ,
ಚಂದ್ರಶೇಖರ್ ಕೊಲ್ಯ, ಅಶೋಕ್ ಕುಮಾರ್, ಜಯಂತ್ ಕೊಲ್ಯ, ರವೀಂದ್ರ ಕುಂಪಾಲ, ಕಿಶೋರ್ ಕೊಲ್ಯ, ಶೇಷಪ್ಪ ಸಾಲ್ಯಾನ್, ಮಹಿಳಾ ಸದಸ್ಯರು ಶ್ರೀಮತಿ ವೀಣಾ ಶೆಟ್ಟಿ, ಶ್ರೀಮತಿ ಸುರೇಖಾ ಚಂದ್ರಹಾಸ್, ಚಂದ್ರಿಕಾ ರೈ ಬೊಕ ಬಾಕಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಡ್ಕ ಶ್ರೀ ಭಗವತಿ ಕ್ಷೇತ್ರಡು ನವರಾತ್ರಿ ಉತ್ಸವದ ಸಂಭ್ರಮಲು ಗುರುವಾರದ್ದು ಶುರುವಾತುಂಡು. ಬಯ್ಯಡು ಸುರೂತ ದಿನ ಅಡ್ಕ ಶ್ರೀ ಭಗವತಿ ಭಕ್ತಭಜನಾ ಮಂಡಳಿ ದಕ್ಲೆಡ್ದು ಭಜನೆ நடத்துண்டு. ಸೋಮೇಶ್ವರ ಉಚ್ಚಿಲ ಮೂರೂರ ಬೋವಿ ಮೋಯಾ ಮಹಾಸಭಾತ ನಿರೆಲ್ಡು ಅಡ್ಕ ಶ್ರೀ ಭಗವತಿ ಭಂಡಾರದ ಮುತಾಲಿಕೆ ನಡತೊಂದುಪ್ಪುನ ಅಡ್ಕ ಶ್ರೀ ಭಗವತಿ ಕ್ಷೇತ್ರಡು ನವರಾತ್ರಿ ಉತ್ಸವದ ಧಾರ್ಮಿಕ ವಿಧಿವಿಧಾನಲು ಗುರುವಾರ ಕಾಂಡೆಡ್ದು ಶುರುವಾಂಡು. ಕಾಂಡೆ ಗಣಹೋಮ ಆದು ಸಾನದಿಂಚಾವನ ವಿಧಿಕ್ಲು ನಡೆತದು. ಶ್ರೀ ಭಗವತಿಲನ ದರ್ಶನ ಸೇವೆಡು ಕೊಪ್ಪರಿಗೆ ಮುಹೂರ್ತ ನಡಪಾಯರು. ಬಯ್ಯಡು ಅಡ್ಕ ಶ್ರೀ ಭಗವತಿ ಭಕ್ತ ಭಜನಾ ಮಂಡಳಿದಕ್ಲು ಸುರುತ ದಿನದ ಭಜನಾ ಕಾರ್ಯಕ್ರಮನ ನಡಪಾದ ಕೊರಿಯರು. ಗಂಟೆ
ಅಡ್ಕ ಶ್ರೀ ಭಗವತಿ ಭಂಡಾರದ ಮೊಕ್ತೇಸರಿರು ಅಚ್ಚಮಾರೇರು ಶ್ರೀ ಅಶೋಕ ಕಾರ್ನವೇರು ರವಿ ಕಾರ್ನವೇರು ಮೂರುರಬೋವಿ ಮೋಯ ಮಹಾಸಭಾತ ಸೋಮೇಶ್ವರ ಮುಂಬೈ ಶಾಖೆ ಬೊಕ್ಕ ಮಹಿಳಾ ಸಭೆ ಸೋಮೇಶ್ವರದ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿಗಳು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ನ್ಯೂ ಉಚ್ಚಿಲ ಶ್ರೀ ಮಂತ್ರದೇವತೆ ಕಲ್ಲುಟ್ಟಿ ಪಂಜುರ್ಲಿ ದೇವಸ್ಥಾನಡು ಗುರುವಾರ ಬೈಯಡು ಬ್ರಹ್ಮಶ್ರೀ ನಾರಾಯಣಗುರು ಜ್ಞಾನ ಮಂದಿರದಕ್ಕಲು ಭಜನಾ ಕಾರ್ಯಕ್ರಮ ನಡಪಾದ ಕೊರಿಯರಿ. ಸೋಮೇಶ್ವರ ನ್ಯೂ ಉಚ್ಚಿಲ ಶ್ರೀ ಮಂತ್ರ ದೇವತೆ ಕಲ್ಲುಟಿ ಪಂಚುರ್ಲಿ ದೈವಸ್ಥಾನಡು ಗುರುವಾರ ಕಾಂಡೆ ಸ್ಥಳ ಶುದ್ಧಿ ಗಣಹೋಮಾದಿ ವೈದಿಕ ವಿಧಿಕ್ಲೆ ನಡಪಾದ ಕಲಶ ಪ್ರತಿಷ್ಠೆಡು ನವರಾತ್ರಿ ಉತ್ಸವ ಶುರುವಾಂಡು ಬೈಯಡು ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರದ ಭಜನಾರ್ತಿಲು ಭಜನಾ ಸೇವೆಯನ್ನು ನಡಪಾದ ಕೊರಿಯರು. ಕಾರುಣ್ಯ ಸಿಂಧು ನೋಡಿ ಮಾರೋಗಿದೆ
ನಾರಾಯಣ ಗುರು ನಾರಾಯಣ ನಾರಾಯಣ ಗುರು ನಾರಾಯಣ ನಾರಾಯಣ ಗುರು ನಾರಾಯಣ ನಾರಾಯಣ ಗುರು ನಾರಾಯಣ ಲವನೋ ನಾನು ನಿನ್ನ ಪಾಲಿಸೋತಾಯೇ ಓತಾಯೇ ಕೊಂಡೆನು ನಾನು ನಿನ್ನ ಪಾಲಿಸೋತಾಯೇ ಮಧುರಾಪುರ ನಿಲಯೇ ಭೂಮಿಯ ದಾನವ ಬೇಡಿದವಗೆ ಆಮಚರ್ಯವ ಗೆಲ್ಲವೇ ಸೋಮಚಂದನೆಂಬ ದಶರಥ ಪುತ್ರನಿಗೆ ಸ್ವಾಮಿಯ ರಾತ್ರಿಡು ಮಹಾಪೂಜೆಯಾದ ಪ್ರಸಾದ ವಿತರಣೆ നടത്തുന്നുണ്ട്. ಶ್ರೀ ಮಂತ್ರದೇವತೆ ಕಲ್ಲುಟಿ ಪಂಚುರ್ಲಿ ದೈವಸ್ಥಾನದ ಶ್ರೀ ವೈಕೆ ಕಾಂತಪ್ಪ ಪೂಜಾರ್ಲು ಬೊಕ್ಕ ಭಕ್ತ ವೃಂದದಕ್ಲು ಮುತಾಲ್ಗೆಡಿದ್ದೇರು. ಮುನ್ನೂರು ಗ್ರಾಮಡಂಜಿ ಗೌಜಿ ಕಾರ್ಯಕ್ರಮದ ಲೆಪ್ಪೊಳ್ಳೆದ ಬಿಡುಗಡೆ ಯುವಕ ಮಂಡಲಡು ಬುಧವಾರ ಬಯ್ಯಾಗ ನಡೆತುಂಡು. 300 ಗ್ರಾಮಸ್ಥರು ಒಟ್ಟು ಸೇರೊಂದು ಸಮಿತಿನು ರಚನೆ ಮಲ್ತದು ಗ್ರಾಮಡಂಜಿ ಗೌಜಿ ವಿಶೇಷ ಕಾರ್ಯಕ್ರಮನು 5 ವರ್ಷಗಳ ನಡಪ ಹೊಂದಿತದು. ಈ ವರ್ಷದ ಕಾರ್ಯಕ್ರಮ ನವೆಂಬರ್ 24 ತಾರೀಕು ನಡಪಾಯರೆ ಅಟ ನೆಲುವ ಒಂದುಂಡು. ಇನ್ನತ ಲೆಪ್ಪೊಲಿ ಬಿಡುಗಡೆ ಬೊಕ್ಕ ಸ್ವಾಗತ ಸಮಿತಿದ ತಯಾರಿ ಸಭೆನು 300 ಯುವಕ ಮಂಡಲಡು ಬುಧವಾರ ಬಯಗ ನಡಪಾಯರು. ವಂದನ್ಯ ಫಾದರ್ ಜಯಪ್ರಕಾಶ್ ಲೆಪ್ಪೊಲಿನು ಬಿಡುಗಡೆ ಮಲ್ತದು. ಇಡೀ ಗ್ರಾಮದಕ್ಲು ಒಟ್ಟು ಸೇರುನ ಈ ಕಾರ್ಯಕ್ರಮ ಇಂದೊಂಜಿ ಮಹತ್ವದ ಕಾರ್ಯಕ್ರಮ. ನಮ್ಮ ಮಾತೆರ್ಲ ಪ್ರೀತಿ ವಿಶ್ವಾಸದ ಉಪ್ಪೆರೆ ಸಹಬಾಳುಡು ಬದುಕೆರೆ ಇಂಚಿನ ಕಾರ್ಯಕ್ರಮ ದಿಂಜ ಅಗತ್ಯ ಪಂಡದು ಆಶೀರ್ವಚನದ ಪಾತ್ರ ಪಂಡೇರು. ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ನಮಗೆ ಅವಕಾಶಗಳು ಬೇಕಾಗಿದೆ. ಮಾತ್ರವಲ್ಲ, ಈ ಗ್ರಾಮಡಂಜಿ ಗೌಜಿಯಲ್ಲಿ ನಾವು ಒಟ್ಟಾಗಿ ಕಾರ್ಯತತ್ಪರವಾಗೋದು ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿಯ ವಿವಿಧ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಸ್ಪರ್ಧೆಗಳ ಮುಖಾಂತರ ನಾವು ತೋರ್ಪಡಲಿದ್ದೇವೆ. ಕೆಸರಿನಲ್ಲಿ ಓಟ, ಮೀನು ಹಿಡಿಯುವುದು, ಲಿಂಬೆ ಚಮಚ, ಸೋಗೆ ಎಳೆಯುವುದು, ಅಕ್ಕಿಮುಡಿ ಕಟ್ಟುವುದು, ಈ ಎಲ್ಲ ಸಾಂಪ್ರದಾಯಿಕ ಕ್ರೀಡೆಗಳು
ಹಾಗೂ ನಮ್ಮ ಜನಪದೀಯ ಅಂಶಗಳು ಅದನ್ನು ನಾವು ಮರೆಯುತ್ತಾ ಇದ್ದೇವೆ. ಅದನ್ನು ಪುನರುಜ್ಜೀವಗೊಳಿಸಲು, ನಮ್ಮ ಹಿಂದಿನ ಬದುಕು ಹೇಗಿತ್ತು ಅದನ್ನು ನೆನಪಿಸಿಕೊಳ್ಳಲು ಮಾತ್ರವಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೇಗಿದ್ದೇವೆ ಅಂತ ತೋರಿಸಿಕೊಡಲು ಈ ಗ್ರಾಮಡಂಜಿ ಗೌಜಿ ನಮಗೆ ತುಂಬ ಉಪಕಾರಿಯಾಗಲಿದೆ. ಆದ್ದರಿಂದ ಬಹಳಷ್ಟು ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೆ, ಸೌಹಾರ್ದ ಕಲಾವಿದರು ಕುತ್ತಾರು, ಶ್ರೀ ಜೆ ಹನುಮಾನ್ ಕ್ರೀಡಾ ಮಂಡಳಿ ಕುತ್ತಾರು, 300 ಯುವಕ ಮಂಡಲ 300 ಕುತ್ತಾರು ಹಾಗೂ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಕುತ್ತಾರು ಇದರ ಜಂಟಿ ಸಹಯೋಗದಲ್ಲಿರುವ ಈ ಗ್ರಾಮಡಂಜಿ ಗೌಜಿ ನಮ್ಮೆಲ್ಲರನ್ನು ಒಗ್ಗೂಡಿಸಲಿ ಮಾತ್ರವಲ್ಲ. ಸಮಿತಿದ ಪ್ರಮುಖರು ಕೃಷ್ಣಪ್ಪ ಸಾಲ್ಯಾನ್, ಗ್ರಾಮಡಂಜಿ ಗೌಜಿ ಎಡ್ಡೆಡು ಪೊರ್ಲುಡೆ ನಡಪೆರೆ ಮಾತೆರಲ ಸಹಕಾರ ಅಗತ್ಯ ಪಂಡದು ಪ್ರಾಸ್ತಾವಿಕ ಪಾತೆರ ಪಂಡೇರು ಇನಿ ಗ್ರಾಮಡಂಜಿ ಗೌಜಿ 300 ಗ್ರಾಮಡಂಜಿ ಗೌಜಿಂದು ಪುದಾರ ಇತ್ತಂಡಲ ನೇಟು ಒಂಜೇ ಗ್ರಾಮದ ವಿಚಾರತ್ತು ನೇಕು ಎಂತ ಈ ಗ್ರಾಮದ ಸುತ್ತಲೂ ನೆರೆಕರಡಿತ್ತಿನಂಚಿನ ಮಾತಾ ಕೆಲವು ಬೇತೆ ಗ್ರಾಮ ಅಲ್ಲ. ಆಮೇಲೆ ಅಮ್ಲಮುಗೇರು ಗ್ರಾಮ ಉಂಡು, ಇಮೇಟು ಬೆಲ್ಮ ಗ್ರಾಮ ಉಂಡು, ಬೊಕೊಂಜ್ಮೇಟು ಸೋಮೇಶ್ವರ ಗ್ರಾಮ ಉಂಡು, ಬೊಕೊಂಜ್ಮೇಟು ಪರಮಣ್ಣೂರು ಗ್ರಾಮ ಉಂಡು. ಅಪ್ಪಕ್ಕೆ ಮಕ್ಕಳು ಮಾತೆಲ್ಲ ಸೇರಿದು ಒಂಜಿ ಗ್ರಾಮಡಂಜಿ ಗೌಜಿ ಕಾರ್ಯಕ್ರಮ ನಮ್ಮ ಮಿಕ್ಕಲ ಮಾತಾ ಒಂಜಿ ಸಾಕಾರಡು ನಡತೊಂದು ಬರೋದುಂಡು. ಈ ಸರ್ತಿಲ ಅಂಚನೆ ಬರಡು ಪಡ್ಪುನ ಉದ್ದೇಶಡು ಬರುವ ಪಡ್ಪುನ ನಂಬಿಕೆಡು ಈ ಕಾರ್ಯಕ್ರಮ ಮುಂದುವರಿಯುವುದುಂಡು. ನೇಟು ಬಿರವ್ರದ್ದು ಹಲವಾರು ರೀತಿಯ ವ್ಯವಸ್ಥೆ. ಯುವಕರಿಗೆ ಗ್ರಾಮೀಣ ಪ್ರದೇಶದ ಕೆಲವು ಹೆಚ್ಚಿನ ಮಾತ ಗ್ರಾಮೀಣ ಪ್ರದೇಶಗಳು ಉಂಡು ಪಡ್ಪೋ ರೀತಿಯ ಅವೇನು ಕೊಂಚಮೇಟು ವಸ್ತು ಪ್ರದರ್ಶನ ರೀತಿಯ ತೋಜವಣಿ ಕೊಂಚಮೇಟು ಸ್ವತಃ ಅಕ್ಕದ ಕಾರ್ಯಕ್ರಮಕ್ಕೂ ಜಪಡದು ಆ ಕೆಸರಡು ಹೆಚ್ಚಿನ ಮಾತ ಗ್ರಾಮಡು ಮಲ್ಪೆರಾಪುಡು ಪಡ್ಪೋ ರೀತಿಯ ಮಣ್ಣುಗಳ ನಂಕಲ ಇನಿ ದಯ ಪಡ್ಡ ಒಂಜಿ ಮನುಷ್ಯ ಭೂಮಿದ ಮಿಟ್ಟು ಮಣ್ಣುಲ ಮನುಷ್ಯಗಳ ಏತು ಸಂಪರ್ಕ ಉಂಟು ಐಟಿ ಎಂಚಿನ ಮಾತ ಅಕ್ಕಡ ಆ ರೀತಿಯ ಅನುಭವಗಳು ಉಂಟು ಪಡ್ಪೋ ರೀತಿಯ ವಿಚಾರನು ದುರ್ಪನೊಟ್ಟಿಗೆ ನಮಡ ಆಯ್ತಿನ ಕೆಲವು ಪ್ರತಿಭೆಲ್ಲ ಪ್ರದರ್ಶನ ಮಲ್ಪನ ಅವಕಾಶದೊಟ್ಟಿಗೆ ನಮಲ ಆಯ್ತು ಒಂಜಿ ಮಾತ ಕ್ರೀಡೆ ಆದುಪ್ಪು ಬೇರೆ ಕಾರ್ಯಕ್ರಮ ಆದುಪ್ಪು ಐಟು ನಮ್ಮ ಬೆರೆಸಿದ ಒಟ್ಟಿಗೆ ಇಡೀ ನಮ್ಮ ಇಡೀ ಈ ಒಂಜಿ ಕಾರ್ಯಕ್ರಮಟ್ಟು ಐಟು ಹಿಂದೂ ಆದುಪ್ಪು, ಮುಸ್ಲಿಂ ಆದುಪ್ಪು, ಕ್ರಿಶ್ಚಿಯನ್ ಆದುಪ್ಪು, ಜೋಕ್ಲಾದುಪ್ಪು, ಪ್ರಯಾಸ್ತಿರಾದುಪ್ಪು. ಸ್ವಾಗತ ಸಮಿತಿದ ಗೌರವ ಸಲಹೆಗಾರರು ರವೀಂದ್ರನಾಥ್ ಪೂಂಜ, ಮೂಲ್ಯಣ್ಣರು ಬಾಲಕೃಷ್ಣ ಕಂಪ, ರತ್ನಾಕರ ಕಾವ, ದಯಾನಂದ PS, 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮಹಾಬಲ ಟಿ ದೆಬ್ಬೆಲಿಮಾರ್, ಮಾಜಿ ಅಧ್ಯಕ್ಷರು ಐಸಮ್ಮ, ಗೀತಾ ಸಲ್ದಾನ, ಹರೀಶ್ ಮುಂಡೋಳಿ, ಚಂದ್ರಹಾಸ್ ಟಿ, ಮಿಥುನ್ ರಾಜ್ ಕಂಪ, ಜಯರಾಮ್ ಕುತ್ತಾರ್, ಪಂಚಾಯತ್ ಸದಸ್ಯರು ಸಿರಾಜ್, ಗಣೇಶ್ ಅಡ್ಯಂತಾಯ, ವರದರಾಜ್ ಕೊಟ್ಟಾರಿ, ಶ್ರೀಧರ್ ಸಾಲ್ಯಾನ್, ಶಶೀಂದ್ರ ಕುಕ್ಯಾನ್ ಇಂಚಿತ್ತಿ ಪ್ರಮುಖರು ಸಭೆಟು ಪಾಲ್ಪಡೆದಿದ್ದರು. ಸಮಿತಿದ ಅಧ್ಯಕ್ಷರು ರಘುಪತಿ ಡಿ ಗುರ್ಕಾರ್ಮಿನ ವಹಿಸುತ್ತಿದ್ದರು. ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೀವನ್ ಕುತ್ತಾರ್ ಎತ್ಕೊಂಡಿರು. ಕೋಶಾಧಿಕಾರಿ ಪೃಥ್ವಿರಾಜ್ ಕಬೆಕೋಡಿ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲಡ್ ನವರಾತ್ರಿದ ವಿಶೇಷವಾದ ಸಾಮೂಹಿಕ ಶ್ರೀ ದುರ್ಗಾ ನಮಸ್ಕಾರ ಪೂಜೆ ಬಕ್ಕ ಮಂದಿರದ ಮಾಜಿ ಅಧ್ಯಕ್ಷರು ಹಿರಿಯ ಸದಸ್ಯರದು ಬಂಗಾರದ ಮೂರ್ತಿ ಒಪ್ಪಿಯವನ ಸೇವೆಯನ್ನು ಗುರುವಾರ ಬೈಯಾಡು ನಡಪಾಯರು. ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲಡ್ ನವರಾತ್ರಿದ ವಿಶೇಷವಾದ ಸುರುತ ದಿನ ಗುರುವಾರ ಬಯ್ಯಗ್ ಸಾಮೂಹಿಕ ಶ್ರೀ ದುರ್ಗಾ ನಮಸ್ಕಾರ ಪೂಜಾ ಸೇವೆ ನಡಪಾಯರು. Allah
ವೇದಮೂರ್ತಿ ಶ್ರೀ ಹರಿಭಟ್ ತಲಪಾಡಿ ಪೂಜಾ ವಿಧಿಗಳನ್ನು നടപ്പാത്തൊരിയರು. ಮಾಂತ ನನ್ನ ಮಾಂತೆಲ್ಲ ಒಟ್ಟುగా ತಿಪ್ಪುಡು ಇಂಕೊಂಜೆ ಗಣಮಂಗು ಬತ್ತಿಲ್ಲ ಮಾಂತೆಲ್ಲ ಮಾಂತೆಲ್ಲ ಮೋರೆ ಸುಂಡ ಖುಷಿ ಆಗ ಅಂಚೆ ನನ್ನ ಮಿತ್ತಿಗೆ ಕುಟುಂಬ ತಕ್ಕಲ ಮಾಂತ ಒಟ್ಟು ಸೇರಂತು ಎಂಚಿನ ನನ್ನ ಇಂಕ್ಲೋ ದೇವರು ಮಾಂತ ಇಂಕ್ಲೆ ಸಿಕ್ಕ್ಯಾರ ಉಳ್ಳೇರು ಒಂಜಿ ಎಡ್ಡೆ ಕೆಲಸ ಪೆರ ಸುರುವಾಂಡ ಬಿತ್ತ ಮಾಂತಲ ಎಡ್ಡೆ ಒಂಜಿ ಹಾಳ ಎರ ಸುರುವಾಂಡ ಬಿತ್ತ ಮಾಂತಲ ಹಾಳ ಅಂಚನೆತ್ತವರ ಇನ್ನಿಗಿಂದೊಂಜಿ ಎಡ್ಡೆ ಶುಭ ಆರಂಭ ಅಪ್ಪಗ ಶುಭ ಆರಂಭ ಉಂಟು ಇನ್ನು ದೇವರಿಗೆ ಒಪ್ಪಿಸೋದು ಮಿತ್ತಿಗೆ ಇಂಕ್ಲೇನು ಕುಟುಂಬ ತಕ್ಕಲೇನು ಅಂತ ಐಕ್ಯತೆ ಆ ದೇವರನ್ನ ಸೇವೆಲ್ಲ ಇಂಕ್ಳು ಆ ಅಪ್ಪೆರ ಸೇವೆನೇ ಅಂತ ಹೊರ್ತುಳ್ಳಾರು ತಿಂಗಳು ಮತ್ತೆ ಎಣ್ಣೆರ ಪಾಪು ಈ ಖಾಲಿ ಒಂದು ಆಚಾರ್ಯ ವರ್ಗದ ಒಂದು ಮಾಡಿ ಸಣ್ಣ ಎಣ್ಣೆರ ಯಾರು ಆಂಡ ಆ ಅಪ್ಪೆನ ದೇವಿನ ಕೈತಾಳೆ ನಂಗೊಂಜಿ ಆ ಮಹಾಮಲ್ಲ ಒಂಜಿ ಕೆಲಸ ಕೊಡಿಮರದ ಕೆಲಸ ಅಂಚೆನೆ ಆ ಚಂದ್ರಮಂಡಲದ ಕೆಲಸ ರಥದ ಕೆಲಸ ಏರ ಮಂತಿಪ್ಪಡು ಆಂಡ ಪ್ರಸಾದ ಈ ಇಲ್ಲಡೆ ನಮ್ಮ ಇಲ್ಲಡೆ ಅಂಚಿನ ಅಪ್ಪೆಗೆ ಒಂದು ಒಪ್ಪೈಸಲ ಕಣೆ ಅಪಗ ಇನಿಗೆ ಆ ಕೊಡನಂಚಿನ ಸೇವೆನೆ ದೇವಿ ಸಂಪೂರ್ಣ ಸ್ವೀಕಾರ ಅಂತಂತು ಓಂ ಜಗದೀಶ್ವರೇ ನಮಃ ಚಂಪಕಾಪುರೋರ್ಪ್ಯಾಮಿ ದುರ್ಗಾ ಸಿಂಹಾಯ ನಮಃ ಸಮಸ್ತ ಪತ್ರ ಪೂಜಾಂ ಸಮರ್ಪಯಾಮಿ ಅತ ಪುಷ್ಪ ಪೂಜಾ ಕರಿಷ್ಯೆ ಬೇರೆ ಬೇರೆ ದೇವರಿಗೆ ಹೂ ಅರ್ಪಣೆ ಮಾಡ್ಕೊಂಡು ಬಂದೆ ನಮಃ ಕ್ಲೀಂ ಆ ಸರಸ್ವತಿ ವಿಚ್ಚೇ ನಮಃ ಓಂ ರೌಂ ಗೌರಿಯೇ ವಿಚ್ಚೇ ನಮಃ ಓಂ ಶಿವಾಯ ನಮಃ ಪ್ರಥಮಾವರಣ ಪೂಜಾಂ ಸಮರ್ಪಯಾಮಿ ಓಂ ರಾಮೃತಯ ನಮಃ ಕ್ಲೀಂ ಶ್ರದ್ಧೆ ಸ್ವಾಹಾ ಓಂ ಶಿವಾಯ ಶ್ರದ್ಧೆ ಕೋಚೇಂ ಓಂ ನಿತ್ಯದ್ರಾವಣ ಶ್ರದ್ಧೆ ಅಸ್ತ್ರಾವಣ ವಿದ್ಯಾರ ಪೂಜಾಂ ಸಮರ್ಪಯಾಮಿ ಓಂ ಗುರುಭ್ಯೋ ನಮಃ ಓಂ ಗುರುಭ್ಯೋ ನಮಃ ಓಂ ಪರಮೇಶ್ವರಭ್ಯೋ ನಮಃ ಓಂ ಹರಯೇ ನಮಃ ಓಂ ರಾಯ ನಮಃ ಓಂ ಗಣೇಶಾಯ ನಮಃ ವಿದ್ಯಾರ ಪೂಜಾಂ ಸಮರ್ಪಯಾಮಿ ಓಂ ರುದ್ರಾಯ ನಮಃ ಓಂ ರುದ್ರದಿಗಾಯ ನಮಃ ಓಂ ಶಾಕಂಭರ್ಯೇ ನಮಃ ಓಂ ಗುರುಕಾಯ ನಮಃ ಓಂ ಭೀಮ ಓಂ ಗುರುವೃತ್ತಭೈರವಾಯ ನಮಃ ಓಂ ಕಪಾಲಭೈರವಾಯ ನಮಃ ಓಂ ಭೀಮೀಶ್ವರಭೈರವಾಯ ನಮಃ ಓಂ षष्ठावतीनां समर्पयामि ओम नम इंद्राय नमः ओम नम अग्ने नमः ओम नम निमाय नमः ओम शं निरुते नमः ओम वरुणाय नमः ओम यम वायवे नमः ओम सप्तमाय सोमाय नमः ओम वैशाखाय नमः सप्तवान पूजां समर्पयामि ओम वज्राय नमः ओम शक्ते नमः ओम दंडाय नमः ओम खड्गाय नमः ओम पाशाय नमः ओम अंकुशाय नमः ओम गदाय नमः ओम महादेव्यै नमः ओम जयन्ते नमः ओम सर्वमंगलायै नमः ओम लज्जायै नमः ओम भगवत्यै नमः ओम वन्द्यायै नमः ओम भवान्यै नमः ओम पावनाशिन्यै नमः ओम चण्डिकायै नमः ओम कालरात्र्यै नमः ओम भद्रकाल्यै नमः ओम अपराजितायै नमः ओम महाविद्यायै नमः ओम महामेधायै नमः ओम महामायायै नमः ओम महाबलायै नमः ओम कात्यायन्यै नमः ओम जयायै नमः ओम दुर्गायै नमः ओम मंदारवनवासी
ದುರ್ಗೆ ಕೊಳ್ಳುದರ ದುರ್ಗೆ ತಲಪಾಡಿದ ದುರ್ಗೆ ಜಯ ಜಯ ಶ್ರೀ ಮಹಾಗಣಪತಿ ಮಂಗಲ ಜಯ ಜಯ ಶ್ರೀ ಮಹಾಗಣಪತಿ ಮಂಗಲ ಜಯ ಜಯ ವೀರಭದ್ರ ಸ್ವಾಮಿಗೆ ಮಂಗಲ ಜಯ ಜಯ ದುರ್ಗಾ ಪರಮೇಶ್ವರಿಗೆ ಮಂಗಲ ಜಯ ಜಯ ದುರ್ಗಾ ಪರಮೇಶ್ವರಿಗೆ स्थापिताहेव कुम्भैः नित्यं साबद्धहस्ता मनोसे सर्वमाङ्गल्ये सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते ॐ अरुणकमलसमुत्था तद्रजपुञ्जवर्ण करकमलस्केष्टाभिषुग्मं ಯಕ್ಷಗಾನ ಸಂಘದ ಹಿರಿಯ ಸದಸ್ಯರು ಮಾಜಿ ಅಧ್ಯಕ್ಷರು ತಿಮ್ಮಪ್ಪ ಆಚಾರ್ಯ ಶ್ರೀಮತಿ ಸುಗುಣ ತಿಮ್ಮಪ್ಪ ಆಚಾರ್ಯ ದಂಪತಿಲು ಶ್ರೀ ದುರ್ಗಾದೇವಿನ ಬಂಗಾರದ ಮೂರ್ತಿನ ತಂಕ್ಲಿನ ಪರಕೆ ಸೇವೆಯಾದ ಯಕ್ಷಗಾನ ಸಂಘಗ ಈ ಪೊರ್ತೋಪ್ಯಾಯರು ರಕ್ಷಣೆ ಕೂಡ ಜವಾಬ್ದಾರಿ ನಮ್ಮ ಸಂಘಕ್ಕೆ ಈ ಭಜನಾ ಮಂದಿರ ಅಂತ ಸದಸ್ಯರು ಇಂಚ ಅಂತ ಮಾಡ್ತೆ ಮಾಂಸ ನಿಕ್ಕಂತದ್ದು ನಾಟಿನಕ್ಕೆ ಬೀಗನೇ ಜೀವನ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಗೌರವಾಧ್ಯಕ್ಷರು ರಾಮಯ್ಯ ಕಿಲ್ಲೆ ಮೇಗಿನ ಪಂಚಾಳಗುತ್ತು ಸಂಚಾಲಕರು ಬಾಬು ಶ್ರೀ ಶಾಸ್ತ ಕಿನ್ಯ ಅಧ್ಯಕ್ಷರು ಶ್ರೀ ಶಾರದಾ ವಿದ್ಯಾನಿಕೇತನದ ಪ್ರಾಂಶುಪಾಲರು ಮೋಹನ್ ದಾಸ್ ಮಂದಿರದ ಹಿರಿಯ ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕೃಷ್ಣಪ್ಪ ಕಿನ್ಯ ಮಂದಿರದ ಪೂಜಾ ಸಂಚಾಲಕರು ರಾಮಚಂದ್ರ ಸದಸ್ಯರು ನಾರಾಯಣ್ ಕಿಲ್ಲೆ ವಿನಾಯಕ್ ಬೀಚಿ ವಿಶ್ವನಾಥ್ ಮಿತ್ತಡ ಆನಂದ್ ಕನಕಮುಗೇರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡ್ ನವರಾತ್ರಿದ ಸುರುತ ದಿನ ಗುರುವಾರ ಬೈಯಡ್ ಕುಟ್ಲ ಶ್ರೀ ವಾಣಿಯ ಭಜನಾ ಮಂಡಳಿದಗಳು ಭಜನಾ ಸೇವೆಯನ್ನು ನಡಪಾದ ಕೊರಿಯರು. ಕುಂಬಲ ಚೇತನ ನಗರ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನಡ್ ನವರಾತ್ರಿದ ಅಂಗವಾದ ವರ್ಮ ದಿನಲ ಕಾಂಡೆಬೊಕ್ಕ ಬಯ್ಯಗ್ ವಿಶೇಷ ಪೂಜಾ ಸೇವೆಯನ್ನು ಅಟನೆ ಮಾಡಿದೇರು. ನವರಾತ್ರಿದ ಸುರುತ ದಿನ ಗುರುವಾರ ಬಯ್ಯದ ಭಜನಾ ಸೇವೆಗ್ ಕುಂಪಲದ ಶ್ರೀಮತಿ ಜಯಲಕ್ಷ್ಮಿ ಪಿ ಮಣಿ ದಂಪತಿಲು ಬೊಕ್ಕ ಶ್ರೀಮತಿ ಸ್ವಾತಿ ಮನೀಶ್ ದಂಪತಿಲು ತುಡರ್ ಬೆಳಗಾದ ಚಾಲನೆಯನ್ನು ಕೊರಿಯರು. ಮಂದಿರದ ಪ್ರಮುಖರು ಶ್ರೀ ಭವಾನಿ ಶಂಕರ್ ಶಾಂತಿಯರು ಬಿನ್ನೆರಿಗೆ ಶಾಲ್ ಪಾರ್ದು ಪ್ರಸಾದ ಕೊರ್ದು ಗೌರವಿಸಾಯರು. ಪ್ರಥಮ ನವರಾತ್ರಿ ಪೂಜಾ ಪುರಸ್ಕಾರ ಸೇವೆ ಸಲ್ಲಿಸಿದ ಮಣಿ ವಿಜಯಲಕ್ಷ್ಮಿ ಮನೀಶ್ ಸ್ವಾತಿ ಸಂಸಾರಗ ಪರಮಾತ್ಮ ಪ್ರತಿವರ್ಷ ಅನುಗ್ರಹ ಶೈಲಪುತ್ರಿ ದೇವಿ ಜಗನ್ಮಾತಿನ ಸೇವೆ ಯೋಗವಾಗಿ ಶಕ್ತಿಯಾಗಿ ಅಪಕಾರದ ಕೈಗಾರಿಕೆ ಸೇವೆ ದೇವಿ ಜಗನ್ಮಾತೆ ಪರಿಪೂರ್ಣವಾದ ಸ್ವೀಕಾರ ದೀಪ ಕೊಟ್ಟರು. ಭಜನೆಗೆ ಚಾಲನೆ ಕೊಡಬೇಕು. ಭಜನೆ ಶಿವಾನಿ ಶಿವಾನಿಯ ಮಂಗಳೂರು ಕೈಲಾಸ
ವೈರಾಭಜ ಮಕ್ಕಳ ಭಜನೆ ಕೀರ್ತನ ಆ ಭಜನೆ ಕೀರ್ತನೆಲ್ಲ ಪೂಜಾ ಪುರಸ್ಕರಣ ಕ್ಷೇತ್ರಡಾಪನ ಪ್ರತಿಯೊಂದು ಸೇವೆಯನ್ನ ಅಂಚಿನ ಅನ್ನದಾನನ್ನ ಪ್ರತಿಯೊಂದಿನ ದೇವಿ ಜಗನ್ಮಾತೆ ಸ್ವೀಕಾರ ಮಾಡಿಕೊಂಡು ನವರಾತ್ರಿದ ಪರಿಪೂರ್ಣ ಅನುಗ್ರಹ ಕ್ಷೇತ್ರಗಳಿಗೆ ಭಕ್ತರಿಗೆ ಇಡೀ ಊರಿನ ಜನಗಳಿಗೆ ದೇವಿ ಅನುಗ್ರಹ ಪಡೆದು ಭಕ್ತಿಪೂರ್ಣವಾದ ದೇವಿ ಜಗನ್ಮಾತ ಪರಮೇಶ್ವರಿಗಳ ಕೊಡಿ. ಅವಿರ್ದು ಬೊಕ್ಕ ಕುಡ್ಲದ ಶ್ರೀ ವಾಣಿಯ ಭಜನಾ ಮಂಡಳಿ ಸದಸ್ಯರು ಭಜನಾ ಸೇವೆಯನ್ನು ನಡಪಾತ್ಕೊರಿಯರು.
ಸುದ್ದಿಗೊಂಚಲಿಗೆ ಸ್ವಾಗತ. ಗಾಂಧಿ ಜಯಂತಿದ ಅಂಗವಾದ ಬೋಳಾರ ವೆಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಡ್ ಸರ್ವಧರ್ಮ ಪ್ರಾರ್ಥನಾ ಸಭೆಯನ್ನು ಬುಧವಾರ ನಡೆಪಾಯಿರು. ಗಾಂಧಿ ಜಯಂತಿದ ಅಂಗವಾದ ಬೋಳಾರ ವೆಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಡ್ ಭಾರತ್ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆ ಉತ್ತರದ ಸಹಕಾರಡು ಸರ್ವಧರ್ಮ ಪ್ರಾರ್ಥನಾ ಸಭೆಯನ್ನು ಬುಧವಾರ ನಡೆಪಾಯಿರು. ಯಾ ಕುಂದೇ ತುಷಾರಹಾರಧವಳ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾಮಂಡಿತಕರ ಯಾ ಶುದ್ಧ ಪದ್ಮಾಸನ ಯಾ ಬ್ರಹ್ಮಾಚ್ಯುತಿ ಶಂಕರ ಪ್ರಭೃತಿ दैवै सदा वन्दिता तामा पातु सरस्वती भगवती निशेषाजाड्या. गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरवे नमः. स्वामी देवने ಲೋಕಪಾಲನೆ ತೇ ನಮೋಸ್ತು ನಮೋ. ಸರಿಯಾಗಿ ನಡೆದುಕೋ ಎಂದು ಹೇಳಿದಕ್ಕೆ ಅವನು ಅವು ಯಾವುವು ಎಂದು ಕೇಳಲು ಯೇಸು ನರಹತ್ಯೆ ಮಾಡಬಾರದು, ವ್ಯಾಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. ಜಯ ಬೋಲೋ ಸಬ್ ಜನತಾ ಕಿ ಜಯ ಬೋಲೋ ಸತ್ ಧರ್ಮೋ ಕಿ ಜಯ ಬೋಲೋ ಸತ್ ಕರ್ಮೋ ಕಿ. हम सब कष्ट उठाएंगे, सब मिलकर सुख पाएंगे, सब मिल प्रभु गुण गाएंगे. तू ही तू है सागर से उठा बादल बन के, बादल से उठा जल हो कर के, फिर नहर बना नदिया गहरे. तेरे भिन्न प्रकार तू एक ही है, तेरा भिन्न प्रकार तू एक ही है, तू एक ही है, तेरे नाम अनेक तू एक ही है. Believe that we shall overcome someday. The truth will make us free. The truth will make us free. The truth will make us free someday. Oh, deep in my heart, I do believe that we shall overcome someday. ಕಾರ್ಯಕ್ರಮದ ಪಾಲ್ಪಡೆಯಿನ ಮಂಗಳದೇವಿ ದೇವಸ್ಥಾನದ ಅರ್ಚಕರು ಸೀತಾರಾಮ್ ಐತಾಳ್ ಧರ್ಮ ಪಂಡ ವೇಷಭೂಷಣಾತ್ ವೃತ್ತಿದಂಚಿನೆ ವ್ಯಕ್ತಿ ಇತ್ತಂಡ ಐಕ್ ಧರ್ಮ ಪನ್ಪೇರು. ಆ ಧರ್ಮ ಪನ್ಪಿನವು ಮಾತಾ ಕಾಲಡ್ಲ ಇತ್ತಡು. ಮಹಾಭಾರತಡು ಒಂಜೆ ಕುಟುಂಬದ ಪುಟ್ಟಿನಕ್ಲೆನ ಯುದ್ಧ ನಡೆತಂಡೆ ಹೊರತು ಬಾಕಿದ ಧರ್ಮಲದ ನಡಟು ಯುದ್ಧ ನಡೆದಜಿ. ಇಂದಕ್ಕೆ ಧರ್ಮಯುದ್ಧ ಪಂತೇರ್ ಪಂಡದ ತೆರಿಪಾಯರು. ಶಬ್ದಕ್ಕೆ ಏನು ಅರ್ಥ ಕೇಳಿದರೆ ಸ್ವಭಾವ. ಆ ವ್ಯಕ್ತಿ ಯಾವ ವೃತ್ತಿಯಲ್ಲಿದ್ದಾನೋ ಆ ವೃತ್ತಿಯಂತೆ ಅವನು ಇದ್ದರೆ, ವೇಷಭೂಷಣ ಅಲ್ಲ ಸ್ವಾಮಿ, ಅವನು ಆ ವ್ಯಕ್ತಿ ಅವನ ವೃತ್ತಿಯಲ್ಲಿ ಏನಿದ್ದಾನೋ ಅದರಂತೆ ಇದ್ದರೆ ಅದು ಧರ್ಮ ಅಂತ, ಅದನ್ನು ಮೀರಿಸಿ ಹೋದರೆ ಅದು ಅಧರ್ಮ ಅಂತ. ನಮ್ಮಲ್ಲಿ ಮಹಾಭಾರತದಲ್ಲಿ ನಡೆದಂತಹ ಯುದ್ಧಕ್ಕೆ ಧರ್ಮಯುದ್ಧ ಅಂತ ಹೇಳ್ತಾರೆ. ಹಾಗಾದರೆ ಅಲ್ಲಿ ಯಾರು ಹಿಂದೂ ಮುಸ್ಲಿಂ ಜಗಳ ಆಯಿತೋ, ಹಿಂದೂ ಕ್ರಿಶ್ಚಿಯನ್ರ ಜಗಳ ಆಯಿತೋ, ಕ್ರಿಶ್ಚಿಯನ್ರ ಮುಸ್ಲಿಮರ ಜಗಳ ಆಯಿತೋ? ಅಲ್ಲ, ಒಂದೇ ಮನೆತನದಲ್ಲಿ ಹುಟ್ಟಿದ ಮಕ್ಕಳ ಮಧ್ಯದಲ್ಲಿ ಜಗಳ ಆದಂಥದ್ದು. ಅಂತಹ ಜಗಳಕ್ಕೆ ಧರ್ಮಯುದ್ಧ ಅಂತ ಹೆಸರಿಟ್ಟರು. ಹಾಗಾದರೆ ಧರ್ಮ ಶಬ್ದದ ಅರ್ಥ ಏನು? ಇದನ್ನೆಲ್ಲವನ್ನು ಚಿಂತನೆ ಮಾಡಿ ನೋಡಿಕೊಂಡಾಗ ನಾವು ಧರ್ಮ ಅಂದರೆ ಸತ್ಯಕ್ಕೆ ನಮ್ಮನ್ನು ನಾವು ತೆರೆದಿಟ್ಟುಕೊಳ್ಳುವಂಥದ್ದೇ ಧರ್ಮ ಅಂತ. ಯಾಕೆ ಅಂದರೆ ಇಂಥದ್ದೇ ಸತ್ಯ ಅಂತ ಒಂದು ಕಡೆ ನಿಲ್ಲುವುದಕ್ಕಿಂತ ಸತ್ಯ ಇನ್ನೂ ಮುಂದೆ ಇದೆ, ಇನ್ನೂ ಮುಂದೆ ಇದೆ, ಇನ್ನೂ ಮುಂದೆ ಇದೆ ಅಂತ ನಾವು
ತಿಳಿದುಕೊಂಡು ಹೋಗುವಂಥದ್ದೇ ಅದನ್ನು ಧರ್ಮ ಅಂತ. ಹಾಗಲ್ಲದೆ ಇಂಥದ್ದೇ ಸತ್ಯ, ನಾನು ಹೇಳಿದ್ದು ಸತ್ಯ, ಇಲ್ಲಿಗೆ ನಿಲ್ಲಿಸಬೇಕು ಅನ್ನುವುದನ್ನು ಅಧರ್ಮ ಅಂತ ನಾನು ಕಂಡುಕೊಂಡಂತಹ ಸತ್ಯ. ಹಾಗಲ್ಲದೆ ಆಯಾಯ ಪರಿಭಾಷೆ, ಸತ್ಯದ ಪರಿಭಾಷೆ ಅಂದರೆ ವ್ಯಾಖ್ಯಾನ ಒಂದೊಂದು ವಯಸ್ಸಿನಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ ಅಂತ. ಮಕ್ಕಳಿಗೆ ಅಲ್ಲಿ ಅವರು ಕಂಡುಕೊಂಡಂಥದ್ದು ಸತ್ಯ, ದೊಡ್ಡವರಾದ ಮೇಲೆ ಒಂದು ವಯಸ್ಕರು ಅಂದರೆ 20ರಿಂದ 25ಕ್ಕೆ ಬಂದಾಗ ಅವರು ಕಂಡುಕೊಂಡಂಥದ್ದು ಸತ್ಯ. ಅದು ಹಿರಿಯವರು ಒಪ್ಪಿಕೊಳ್ಳುವುದಿಲ್ಲ. ಯಾಕೆಂದರೆ ಹಿರಿಯವರದ್ದೆಲ್ಲ ಒಂದು ಮಾತುಂಟು, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಅಂತ. ಅದನ್ನು ಸುಳ್ಳು ಅಂತಲೇ ನಾನು ಪ್ರತಿಪಾದನೆ ಮಾಡ್ತೇನೆ. ಯಾಕೆ? ಮಹಾಭಾರತದಲ್ಲಿಯೂ ಅಧರ್ಮ ಇತ್ತು, ನಮ್ಮ ಕಾಲದಲ್ಲಿ ಇರಲಿಲ್ಲ ಅಂತ ಅವರು ಹೇಳಿರ್ಬೋದು. ರಾಮಾಯಣದಲ್ಲಿಯೂ ಅಧರ್ಮ ಇತ್ತು, ಸತ್ಯಯುಗದಲ್ಲಿಯೂ ಅಧರ್ಮ ಇತ್ತು. ನಮ್ಮ ಧಾರ್ಮಿಕ ಗ್ರಂಥಗಳನ್ನು ನೋಡಿಕೊಂಡು ಬಂದಾಗ ಮಹಿಷಾಸುರನ ಕಾಲದಿಂದಲೂ ಅಧರ್ಮ ಇತ್ತು. ಆಮೇಲೆ ರಾಮನಿದ್ದಾಗ ರಾವಣನಿದ್ದ, ಇಲ್ಲಿ ಪಾಂಡವರಿದ್ದಾಗ ಕೌರವರಿದ್ದರು. ಹಾಗಾದರೆ ಕಲಿಯುಗದಲ್ಲಿಯೂ ಹಿಂದೆ ಸರಿ ಇತ್ತೋ ಕೇಳಿದರೆ ಪುರಂದರದಾಸರ ಎಷ್ಟೋ ಪದ್ಯಗಳಲ್ಲಿ ಅಧರ್ಮ ತಾಂಡವವಾಡ್ತಾ ಇದೆ ಅಂತಲೇ ಹೇಳ್ತಾ ಇದ್ರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ ಪಾತೆರೊಂದು ಶಿಕ್ಷಣಾಧಿಕಾರಿ ಕಚೇರಿಗೆ ತಾಗೊಂದು ಒಂಜೆ ಆವರಣಡು ರಡ್ಡು ಶಾಲೆಲಿತದು ಇಂದನ್ನು ಒಂಜಿ ಮಲ್ಪನ ಪ್ರಯತ್ನ ಅಗತ್ಯ. ಈ ನಿಟ್ಟಿಡು ಜನಪ್ರತಿನಿಧಿಗಳು ಸರ್ಕಾರದ ಗೇನ ಕನೋಡು ಪಂಡ ತೆರಿಪಾಯರು. ಗೀತಾ ಮೇಡಮ್ ಅವರ ನಂಬರ್ ಕೊಟ್ಟರು, ನೇರವಾಗಿ ಅವರ ಹತ್ರ ಬಂದು ಮಾತಾಡಿದೆ. ಆಗ ಅಲ್ಲಿ ವಿಷಯ ತಿಳಿಯಿತು. ಇಲ್ಲಿ ಅವರೊಬ್ಬರೇ ಅಲ್ಲ, ಅವರ ಜೊತೆ ಸುಧಾ ಮೇಡಮ್ ಅವರು ದೂರದ ಹುಬ್ಬಳ್ಳಿಯಿಂದ ಇಲ್ಲಿ ಬಂದು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕೊಡಲಿಕ್ಕೆ ಬಂದಿದ್ದಾರೆ ಅಂತೇಳಿ ನನಗೊಂದು ಹೆಮ್ಮೆ ಅನ್ನಿಸ್ತಂಥದ್ದು. ನಾನು ಯಾರನ್ನು ಹೊಗಳುವುದಲ್ಲ ಅಥವಾ ಒಂದು ವಿಚಾರ ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅವನು ಎತ್ತರಕ್ಕೆ ಬೆಳಿಬೇಕಾದ್ರೆ ಅವನ ಸ್ಥಾನಮಾನ. ಯಾಕಂತ ಹೇಳಿದ್ರೆ ಈ ಒಂದು ಶಾಲೆಯನ್ನು ಇದಕ್ಕೆ ನಾವು ಮುಂಚೆ ಹೇಳ್ತಿದ್ದದ್ದು, ಇಲ್ಲಿ 2 ಪಕ್ಕದಲ್ಲಿ ಶಾಲೆ ಇತ್ತು, ಮುಂದುಗಡೆ ಇದ್ದಂಥದ್ದು ಶಾಲೆಗೆ ನಾವು ಹೇಳುವಂಥದ್ದು ಅವು ಬ್ಯಾರಿ ಶಾಲೆ ಅಂತೇಳಿ. ನಾವು ಇಲ್ಲಿ ಕಲ್ತವರು, ಆದರೆ ಇಲ್ಲಿ ಕೂಡ ಇವರು ಸರ್ ಹೇಳಿದಾಗೆ ಇಲ್ಲಿ ಮುಸ್ಲಿಮರಿದ್ದರು, ಕ್ರಿಶ್ಚಿಯನ್ರಿದ್ದರು, ಎಲ್ಲರಿದ್ರು. ಅಲ್ಲಿ ಬ್ಯಾರಿ ಶಾಲೆ ಇದ್ದರೂ ಕೂಡ ಈ ಶಾಲೆಯಲ್ಲಿ ಸರ್ವಧರ್ಮದವರು ಕೂಡ ಇದ್ದಂಥ ಶಾಲೆ ಈ ಬೋಳಾರ ಶಾಲೆ. ಈ ಶಾಲೆಗೆ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತಲೇ ಆವಾಗ ಹೆಸರು, ಈಗ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಥಮಿಕ ಶಾಲೆ ಆಯಿತು. ಆಗ ನಾವು ಕಲಿಯುವಾಗ ಎಲ್ಲ ಧರ್ಮದವರು ಕೂಡ ಈ ಶಾಲೆಯಲ್ಲಿ ಕಲಿತಿದ್ರು. ಪಕ್ಕದಲ್ಲಿ ಉರ್ದು ಶಾಲೆ ಇದ್ದರೂ ಕೂಡ ಅಲ್ಲಿ ಹೋಗ್ತಾ ಇರಲಿಲ್ಲ, ಇಲ್ಲಿ ಬಂದು ಕಲಿತಾ ಇದ್ರು ಅಂತ ನನಗೆ ತಿಳಿದಂಥ ವಿಚಾರ. ನಾನು ಇಲ್ಲಿ ಶಾಲೆ ವಿದ್ಯಾರ್ಥಿಯಾಗಿ ಹೇಳುವಂಥದ್ದು ವಿಚಾರ. ಯಾಕಂತ ಹೇಳಿದ್ರೆ ಇಲ್ಲಿ ಈಗ ಉರ್ದು ಶಾಲೆಯನ್ನು ಏನು ಈಗ ಇಲ್ಲಿಗೆ ಸ್ಥಳಾಂತರ ಮಾಡಿದ್ರು, ಆ ಸಂದರ್ಭದಲ್ಲೇ ನಾನು ಹೇಳುವಂಥದ್ದು, ಎಲ್ಲ ಮಹಿಳೆಯರು ಸೇರಿ ಈ ಶಾಲೆಯನ್ನು ಒಟ್ಟು ಸೇರಿಸಿ ಒಂದೇ ಶಾಲೆಯನ್ನು ಮಾಡಬೇಕಿತ್ತೇನೋ. ಯಾಕಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲೇ ಶಿಕ್ಷಣ ಇಲಾಖೆಯ ಕಚೇರಿ ಇದ್ದರೂ ಕೂಡ ಅಲ್ಲಿಯವರು ಕೂಡ ಅದನ್ನು ಸೇರಿಸಬೇಕಿತ್ತು. ಈಗಾಗಲೇ ನಾನು ಶ್ರೀಚಂದ್ರ ಮಾತಾಡಿದೆ. ನಾನು ಹೇಳುವಂಥದ್ದು ಇಷ್ಟೇ, ಸರ್ಕಾರ ನೇರವಾಗಿ ನಾನು ಹೇಳುವಂಥ ಸರ್ಕಾರ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಈ 2 ಶಾಲೆಯನ್ನು ಒಂದು ಶಾಲೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಇದ್ದಂಥ ಶಾಲೆಯಲ್ಲಿ ನನಗೆ ಕಂಡ ಹಾಗೆ ಅಲ್ಲಿಯ ಪರಿಸ್ಥಿತಿ ಸರಿ ಇಲ್ಲ. ಭಾರತ್ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆ ದಕ್ಷಿಣದ ಅಧ್ಯಕ್ಷರು ವಸಂತರಾವ್ ಗುರ್ಕಾರ್ಮಿನ ವಹಿಸುತ್ತಿದ್ದರು. ಪಡಿ ಸಂಸ್ಥೆದ ಮುಖ್ಯಸ್ಥರು ರೆನ್ನಿ ಡಿಸೋಜಾ, ಭಾರತ್ ಸ್ಕೌಟ್ ಗೈಡ್ ಉಪಾಧ್ಯಕ್ಷರು ನಾರಾಯಣ್ ಶೇರಿಗಾರ್, ಕಾರ್ಯದರ್ಶಿ ಪ್ರೀತಿ ಲೋಬೋ, ಕೋಶಾಧಿಕಾರಿ ಸಂಧ್ಯಾ, ಶಿಕ್ಷಣ ಪ್ರೇಮಿಲು ಸೈಯದ್ ಇಸ್ಮಾಯಿಲ್, ಖಲೀಲ್, ಐಡಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶಾಲೆದ ಮುಖ್ಯ ಶಿಕ್ಷಕರು ಗೀತಾ ಜುಡಿತ್ ಸಲ್ದಾನ ಪ್ರಾಸ್ತಾವಿಕವಾದ ಪಾತ್ರರೊಂದು ಬಾಕಿದ ಕಲಿಕಾ ಸಾಮಗ್ರಿ ಕೊರತೆರದು ಪೊಯ್ಯೆಡು ಬರೆಪೊಂದುಲ್ಲ. ಅಟಿಲ್ದ ಕೋಣೆಗೆ ಕಟ್ವಣ, ತರಗತಿ ಕೊಠಡಿ, ಶೌಚಗೃಹ, ಬಿಸಿಯೂಟ, ಶೈಕ್ಷಣಿಕ ಸಾಮಗ್ರಿ, ಆಹಾರ ಸಾಮಗ್ರಿನ ಒಟ್ಟು ಮಂತದಿಯರೆ ವ್ಯವಸ್ಥೆ, ಶುದ್ಧ ನೀರು, ಪೀಠೋಪಕರಣ, ಆಟದ ಸಾಮಗ್ರಿದ ಅಗತ್ಯ ಉಂಟು ಪಂಡ ತೆರಿಪಾಯರು. देखिए आप लोगों का काम करने वाला आपका साहब है ना, वहाँ 2 फैक्ट्री है उधर. एक फैक्ट्री का मछली का एक साहब ने 50 बच्चों को खाना खाने वाला थाली दिया और लोटा दिया है. मालूम है ना आपका? आपका बच्चे ने बताया ना. चलो, 2 ड्रेस दिया है यूनिफॉर्म का, आपका बच्चे पहनते हैं ना, आते हैं ना. ಚಪ್ಪಲಿ ದಿಯಾ ನಾ, ಹಾಂ ಪೆಂತೇನಾ? ಈ ಚಪ್ಪಲಿಯನ್ನು ಅವರು ನೋಡಿದವರಲ್ಲ ಪಾಪ, ಒಳ್ಳೆಯ ಚಪ್ಪಲಿಯನ್ನು ಪಾಪ ಅವ್ರು ಕೊಟ್ಟಿದ್ದಾರೆ ನಮ್ಮ ಸೌರಾಷ್ಟ್ರದ ಸರ್. ಮತ್ತು ಹಿರಾ ಸಂಸ್ಥೆಯವರು ಸ್ಟೇಷನರಿ ಬರೆಯುವಂಥ ವಸ್ತುಗಳನ್ನು ಕೊಟ್ಟಿದ್ದಾರೆ. लिखने वाला चीज़ दिया ना, एक पाउच और पेंसिल और पेन, ये सब किताब सब मिला ना आपका बच्चों को. हाँ, ಇದನ್ನು ಅವರೆಲ್ಲ ಕೊಟ್ಟಿದ್ದಾರೆ. सोप दिया ना आप लोगों को बच्चों को, ब्रश दिया ना, पेस्ट दिया ना, लाया ना वो सब ने, लाया ना. हाँ, ये सब हमको हमारे दूसरे लोगों ने दान दिया था आपके बच्चों के लिए.
ಮತ್ತು ಪೌಚ್ ಕೊಟ್ಟದನ್ನು ಮೊನ್ನೆ ಕೊಟ್ಟಿದ್ದೇನೆ. ಕೊಡಿಯಾಲ್ ಬೈಲ್ ಪ್ರೆಸ್ಸಿನವರಿಂದ ನಮಗೆ 75 ಬುಕ್ಸ್ ಮತ್ತು ಡ್ರಾಯಿಂಗ್ ಬುಕ್ಸು ಮತ್ತು ಸ್ವಲ್ಪ ಸ್ಟೇಷನರಿ ಮೊನ್ನೆ ಕಳಿಸಿಕೊಟ್ಟಿದ್ದಾರೆ. ಮತ್ತು ನನ್ನ ಕುಟುಂಬಸ್ಥರು, ನನ್ನ ಅಕ್ಕನವರು, ಅಣ್ಣನವರು ಎಲ್ಲ ಸೇರಿ ಒಂದು 10-12 ಸಾವಿರದ ಪಾತ್ರೆಗಳನ್ನು ಕೊಟ್ಟಿದ್ದಾರೆ ಅಡಿಗೆಗೆ. ಮತ್ತು ನನ್ನ ಗಂಡ ಒಂದು 2.5 ಸಾವಿರ ಕೊಟ್ಟು ಒಂದು ಸ್ಲೇಟ್ಗಳನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ನಾನು ಆ ಮಕ್ಕಳಿಗೆ ಬಂದ ಸುರಿನಲ್ಲಿ ಪುಸ್ತಕ ಕೊಟ್ಟಿದ್ದೇನೆ, ಬರೀಲಿಕ್ಕೆ ಏನೂ ಇರಲಿಲ್ಲ. ಮತ್ತು ಇಷ್ಟು ವಿಚಾರ ನಮಗೆ ಬಂದಂಥ ವಿಚಾರಗಳು ಶಾಲೆಗೆ ದಾನವಾಗಿ ಇಷ್ಟರವರೆಗೆ. ಅರ್ಥ ಆಯ್ತಾ? ಇನ್ನು ನಮಗೆ ಬೇಕಾದಷ್ಟು ಬರಬೇಕಾಗಿದೆ. ನಮಗೆ ಬೇಕಾಗಿರುವಂಥ ವಿಚಾರ ಅಡಿಗೆ ಕೋಣೆ ಕಟ್ಟಡ ಇಲ್ಲ. ನಮಗೆ ಅಡಿಗೆ ಕೋಣೆ ಕಟ್ಟಡ ಸ್ಥಳ ಇದೆ, ಅದರಲ್ಲಿ ಅಡಿಗೆ ಕಾಮಗಾರಿ ಮಾಡಿ ಈಗ ನಾವು ಪಕ್ಕದ ಶಾಲೆಯ ಅವರೊಂದಿಗೆ ಅವರ ಅಡಿಗೆ ಕೋಣೆಯಲ್ಲಿ ಈ ಮಕ್ಕಳಿಗೆ ಸಹ ಅಡಿಗೆ ಇಸ್ಕೊಂಡು ಬರ್ತದೆ. ಅಲ್ಲಿಂದ ನಾವು ಇದು ಹಾಲು ಬಿಸಿ ಮಾಡಲಿಕ್ಕುಂಟು, ಬೆಳಗ್ಗೆ ಮೊಟ್ಟೆ ಕೊಡಲಿಕ್ಕುಂಟು, ಇದನ್ನೆಲ್ಲ ಇದರಲ್ಲಿ ಮಾಡ್ತಾ ಇದ್ದೇವೆ. ಅಡಿಗೆ ಕೊಠಡಿ ಇಲ್ಲ. ತರಗತಿ ಮಾಡಲಿಕ್ಕೆ ನಮಗೆ ಕೊಠಡಿಗಳ ಸಮಸ್ಯೆ ಇದೆ, ಕೊಠಡಿ ಇಲ್ಲ. ಶೌಚಾಲಯದ ಕೊರತೆ ಇದೆ, ಶೌಚಾಲಯ ಇಲ್ಲ. ಬಿಸಿಯೂಟದ ಸಾಮಗ್ರಿಗಳನ್ನೆಲ್ಲ ಜೋಡಿಸಲಿಕ್ಕೆ ನಮಗೆ ಯಾವುದು ಕಬಾಟಾಗಲಿ ಇಡಲಿಕ್ಕೆ ವ್ಯವಸ್ಥೆ ಏನೂ ಇಲ್ಲ. ಶೈಕ್ಷಣಿಕ ಫೈಲ್ಗಳನ್ನು ವಸ್ತುಗಳನ್ನೆಲ್ಲ ಇಡಲಿಕ್ಕೆ ಕಬಾಟು, ಗೋದ್ರೇಜ್ ಅದರ ಕೊರತೆ ಇದೆ. ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ಎಕೋ ಗಾರ್ಡ್ ಆಗಲಿ ಏನು ಕೊಡುವಂಥದ್ದೆಲ್ಲ ವ್ಯವಸ್ಥೆ ಇಲ್ಲ. ಸಹಶಿಕ್ಷಕಿ ಸುಧಾ ಕುಂಬಾರ್ ಸೊಲ್ಮೆ ಸಂದಾಯರು ಮುಖ್ಯದ ಬಂಧುಲ ಇಡಗ ಪಸುಕೊರಲದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಅಪಲಾತು ಒಂದು ಪ್ಲೇ ಪಸುಕೊರಲು 24/7.